ನಾನು ಜೋಕರಿ ಸಂಪಾಜಿ ಅಂತೇಳಿ. ಯಕ್ಷಗಾನ ಅಂದರೆ ಏನಂತ ಗೊತ್ತಿರಲಿಲ್ಲ. ಮತ್ತೆ ಒಂದು ಸ್ವಲ್ಪ ವಿಕಾರ ಇದ್ದವರು ನಾವು ಹೇಳುದು ಹಿಂಗೆ ಬಹುಶಃ ಆಸೆಗಾರಿ. ನನ್ನನ್ನು ಕಲ್ಲುಗುಂಡಿಯಿಂದ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋದ್ದು ಬಣ್ಣದ ಮನೆ. ಸಾಯಂಕಾಲ ನಾನು ಮಲಗಿದ್ದೇನೆ ಬಿಡಾರದಲ್ಲಿ. 4 ಗಂಟೆ ಆಗುವಾಗ ಮ್ಯಾನೇಜರ್ ಬಂದು ಎಬ್ಬಿಸ್ತಾ ಇದ್ದಾರೆ. ನೀ ಅಭಿಮನ್ಯು ಅಂತ ಕೊಡ್ತೀನಿ. ನನಗೆ ಹೆದರಿಕೆ ಹಾಕಿಲ್ಲ. ಅಲ್ಲಿವರೆಗೆ ಮಾಡಲಿಲ್ಲ. ಜನ ಆಡಿತ ಬಲಿಪಿಲ್ಲ. ನೀವೊಂದು ಮೇಳಕ್ಕೆ ಹೋಗ್ತೀರಾ? ಇಲ್ಲ, ಸಾಧ್ಯ ಇಲ್ಲ, ಈ ಸಂಬಳವಿದೆ. ಅವರು ಏನು ಕೊಡ್ತಾರೆ ಅಲ್ಲಿ ತಗೊಳ್ಳಿ, ನಿಮಗೆ ಏನು ಕಡಿಮೆ ಆದರೂ ನಾನಿದ್ದೇನೆ ಅಂತೇಳಿ ಇದೇ ಸಮತು. ನನ್ನ ಮರುಜೀವ ಅದು ಯಕ್ಷಗಾನ. ಯುವಕರೇ ವೇಷದಿದ್ದು ಎಲ್ಲಿಗೆ ಹೋದ? ಹೋಟ್ಲಿಗೆ ಹೋದನಾ? ಊಟದಿಂದನ? ಅದು ನನ್ನದು ಬರ್ತದೆ. ನಮಗೆ ಸ್ವಾತಂತ್ರ್ಯ ಇಲ್ವ ವೇಷ ತೆಗೆದ ಮೇಲೆ? ಯುವಕರಯ್ಯ ಅಭಿಮಾನಿ ಆಗಬಾರ್ದು. ಯುವಕರಯ್ಯ ವೇಷದ ಅಭಿಮಾನಿಗಳಾಗಬಾರ್ದು. ನನಗೆ ಅಭಿಮಾನಿಗಳೇ ಯಕ್ಷಗಾನದಲ್ಲಿ ಬಹಳ ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನ ಅಭಿಮಾನಿಗಳಿಗೆ ನಾನು ದಿವಾಕರಯ್ಯ ಸಂಪಾಜಿ ಅಂತೇಳಿ. ಯಕ್ಷಗಾನಕ್ಕೆ ನಾನು ಪುಂಡ್ವೇಷಧರಾಗಿ ಕಾಣಿಸಿಕೊಳ್ಳುವುದಕ್ಕೆ ಮೊದಲಿಂದ ಸಣ್ಣ ಹುಡುಗನಾಗಿರುವಾಗ ಯಕ್ಷಗಾನದ ಆಸಕ್ತಿ ನನಗೆ ಬರುವುದಕ್ಕೆ ಏನು ಕಾರಣ ಅಂತ ಕೇಳಿದರೆ, ಒಂದು ನಮ್ಮ ಊರಿನ ಪರಿಸರ. ನಮಗೆ ಒಂದು 6 ತಿಂಗಳಿನಲ್ಲಿ ಟೆಂಟು ಮೇಳ ಆಗ್ತಾಯಿತ್ತು ಯಕ್ಷಗಾನ. ಬಯಲಾಟ ಮೇಳ ಇರಲಿಲ್ಲ ಆವಾಗ. ವಾರದಲ್ಲಿ ಒಂದು 3-4 ಆಟ ಆಗ್ತಾಯಿತ್ತು. ಸುರತ್ಕಲ್ ಮೇಳ, ಕರ್ನಾಟಕ ಮೇಳ, ಕದ್ರಿ ಮೇಳ, ಕಾಂತೇಶ್ವರ ಮೇಳ. ನಾನು ಆವಾಗ ಸಣ್ಣ ಒಂದು 2ನೇ ಕ್ಲಾಸ್ ಹುಡುಗ. ನಾವು ದುಡ್ಡು ಕೊಟ್ಟು ನಮಗೆ ಯಕ್ಷಗಾನ ನೋಡಲಿಕ್ಕೆ ಆವಾಗ ಅನುಕೂಲ ಇರಲಿಲ್ಲ. ಸೈಡ್ ಬಟ್ಟೆ ಎಲ್ಲ ಎತ್ತಿ ಮಕ್ಕಳು ನುಗ್ಗುದು. ಮತ್ತು ಶಾಲೆಯಿಂದ ಒಂದು ಚೀಟಿಯೆಲ್ಲ ಕೊಡ್ತಾಯಿದ್ರು ನಮಗೆ, ಸೀಲ್ ಹಾಕಿ. ಅದನ್ನೆಲ್ಲ ತಗೊಂಡು ಹೇಗೆ ಹೋಗಿ ಅದನ್ನು ನೋಡಿ ನೋಡಿ ಅಲ್ಲಿ ಎಲ್ಲರೂ ಹಾರುವುದು ಎಲ್ಲ ನೋಡುವಾಗ ನನಗೊಂದು ಆಸಕ್ತಿ ಆಯಿತು. ನಾನು ಕೂಡ ಹೀಗಾದರೆ ಹೇಗೆ ಒಂದು. ಮತ್ತು ಆವಾಗಲೇ ನನಗೊಂದು ಅಭಿರುಚಿ ಇತ್ತು. ಏನಂದರೆ ಮತ್ತು ನನ್ನ ತಂದೆಗೊಂದು ಅಭಿರುಚಿ ಇತ್ತು. ಭಜನೆಯಲ್ಲಿ ನನ್ನ ತಂದೆ ಭಾಳ ನಮ್ಮ ಊರಿನಲ್ಲಿ. ಮತ್ತು ನನ್ನ ತಂದೆಗೆ ತುಂಬ ಯಕ್ಷಗಾನದ ಬಗ್ಗೆ ಆಸಕ್ತಿ. ಆದರೆ ಯಕ್ಷಗಾನ ಕಲಾವಿದಲ್ಲ ಅವರು. ಎಲ್ಲಿ ಯಕ್ಷಗಾನ ಇದ್ದರು, ಸುರತ್ಕಲ ಮೇಳದ್ದು, ಧರ್ಮಸ್ಥಳ ಮೇಳದ್ದು ಇದ್ದರೂ ಅವ್ರು ಹೋಗ್ತಾಯಿದ್ರು. ನಮ್ಮನ್ನು ಕರ್ಕೊಂಡು ಹೋಗ್ತಿರಲಿಲ್ಲ. ಅವರು ಹೋಗಿ ಬಂದು ಮತ್ತೆ ಮನೆಯಲ್ಲಿ ನಮ್ಮ ಹತ್ರ ಬೆಳಿಗ್ಗೆ ಹೇಳ್ತಾಯಿದ್ರು. ಇದನ್ನೆಲ್ಲ ಕೇಳುವಾಗ ನನಗೆ ಹೀಗೆ ಏನು ಮಾಡ್ಬೋದು, ಏಕೆ ನಾವು ನಮ್ಮ ಶಾಲೆಯಲ್ಲೇ ಆಟ ಆಗೋದು. ಅದು ಪ್ರೈಮರಿ ಶಾಲೆಯಲ್ಲಿ ಹೋಗ್ತಾ ಇರುವಾಗ ಅಲ್ಲೇ ಶಾಲೆ ಗ್ರೌಂಡ್, ಲಾರಿ ಬರುವಾಗ, ಟೆಂಪೋ ಬರುವಾಗ ನಾವೆಲ್ಲ ಓಡಿಕೊಂಡು ಹೋಗೋದು ಅಲ್ಲಿಗೆ. ಒಂದು ನೋಟಿಸ್ ಕೊಡಿ, ಯಾರೆಲ್ಲ ಇದ್ದಾರೆ, ಯಾರೆಲ್ಲ ನೋಡು. ಮತ್ತು ಕಲಾವಿದರೆಲ್ಲ ಮಲಗಿರ್ತಾರೆ ಅಲ್ಲಿ. ಭಜನಾ ಮಂದಿರ ಅಂತ ಉಂಟು ಕಲ್ಲುಗುಂಡಿ ಶಾಲೆಯಲ್ಲಿ. ಈಗ ಸಂಪಾಜೆ ಯಕ್ಷೋತ್ಸವ ಆಗುವ ಅದೇ ಶಾಲೆ ಗ್ರೌಂಡು, ಅದೇ ಶಾಲೆಯಲ್ಲಿ ಕಲ್ತವ ನಾನು. ಅಷ್ಟೊತ್ತಿಗೆ ಆ ಭಜನಾ ಮಂದಿರ ಅಲ್ಲಿ ಹೋಗಿ ನೋಡುದು ಯಾರ್ಯಾರು ಇದ್ದಾರೆ ಅಂತ. ದಪ್ಪ ಇದ್ದವರು ದೊಡ್ಡ ರಾಕ್ಷಸ ಇವರು ಎಷ್ಟು ಅಂತ. ನಮ್ಮಷ್ಟಕ್ಕೆ ನಾವು ಅಷ್ಟು ಬಾಲ್ಯದ ಇದಿತ್ತು ನಮಗೆ ಅಂತ. ಏನು ಅಂತ ಗೊತ್ತಿರಲಿಲ್ಲ ನಮಗೆ. ಯಕ್ಷಗಾನ ಅಂದರೆ ಏನಂತ ಗೊತ್ತಿರಲಿಲ್ಲ. ಮತ್ತು ಒಂದು ಸ್ವಲ್ಪ ವಿಕಾರ ಇದ್ದವರನ್ನು ನಾವು ಹೇಳುದು ಹಿಂಗೆ ಬಹುಶಃ ಆಸೆಗಾರಿ. ಮತ್ತು ಅಲ್ಲಿ ಅವರ ಸಾಮಾನೆಲ್ಲ ರಂಗಸ್ಥಳದ ಹತ್ರ ಇಳಿಸಿರುವಾಗ ಸಿಂಹದ ಮಂಡೆಯೆಲ್ಲ ಇರ್ತದಲ್ಲ, ಇನ್ನು ಸಿಂಹ ಉಂಟೆ ಈ ಆಟೋಡು, ಸಿಂಹ ಹೊಡ್ಕೊಂಡು ಇಲ್ಲಿ ಅಪ್ಪ ನಮ್ಗೆ ಬಿಸಿಲು ಮಾಡೋದು. ಇದು ನಿಜವಾಗಿ ನನ್ನ ಬದುಕಿನಲ್ಲಿ ನಡೆದ ನಿಜವಾದ ಘಟನೆ. ಬಿಸಿಲು ತಗೊಳ್ಳಿಕ್ಕೆ ದುಡ್ಡಿಲ್ಲ, ಕೈಯಲ್ಲಿ ಬಿಸಿಲು ಹಾಕ್ಲಿಕ್ಕೆ ಗೊತ್ತಿಲ್ಲ. ಆವಾಗ ರೌಂಡಿದೊಂದು ಬಿಸಿಲು ಬರ್ತಾಯಿತ್ತು. ಆವಾಗ ಅದಕ್ಕೆ 25 ವಯಸ್ಸಿತ್ತು. ನಾವು ಈ ಚೀಟಿ ಕೊಡ್ತಾರಲ್ಲ ಶಾಲೆಯಲ್ಲಿ, ನಮ್ಮ ಕಲ್ಲುಗುಂಡಿಯಲ್ಲಿ 2 ಶಾಲೆ, ಒಂದು ಚರ್ಚ್ ಶಾಲೆ, ಒಂದು ಗೌರ್ಮೆಂಟ್ ಶಾಲೆ. ನಾವು ಗೌರ್ಮೆಂಟ್ ಶಾಲೆ. ಚರ್ಚ್ ಶಾಲೆಯಲ್ಲಿ ಹಿಂದೂ ಅಂದರೆ ಮಕ್ಕಳು ಹೋಗ್ತಾರೆ, ಅವರು ಆಟಕ್ಕೆ ಬರ್ತಾರೆ. ಬರಬೇಕಾದ್ರೆ ನಾವು ಈ ಚೀಟನ್ನು ಅವರಿಗೆ ಮಾರಾಟ ಮಾಡೋದು. ಇಲ್ಲಿ ಗೇಟ್ ಓಪನ್ ಆಗೋದು, ಕೌಂಟರ್ ಓಪನ್ ಆಗ್ತದೆ. ಆ ಮಕ್ಕಳು ಬರಬೇಕು, 5 ಪೈಸೆ ಚೀಟಿ ಕೊಡ್ತಾರೆ, ಒಳಗೆ ಹೋಗ್ಬಿಟ್ಟು ನಾವಿಲ್ಲಿ ಸೀಲ್ ಹಾಕಿ ನಾವು 2 ತಗೊಂಡು. ಇದು ನಿಜವಾಗಿ ನಿಜವಾಗಿ ಹೇಳಬೇಕಲ್ಲ ನಾವು. ಆದ ಕಾರಣ ಹಾಗೆ. 2ನೇ, ನನಗೆ ಸಣ್ಣದಿಂದಲೇ ನಮ್ಮ ಪರಿಸರ ಆಗಿತ್ತು. ಒಳ್ಳೊಳ್ಳೆ ಕಲಾವಿದರು ಇದ್ದರು ನಮ್ಮ ಊರಿನಲ್ಲಿ. ಮತ್ತು ನಾನು ಶಾಲೆಯಲ್ಲಿ ಅದೇ ಈಗ ಕಲ್ಲುಗುಂಡಿ ಯಕ್ಷೋತ್ಸವ ಆಗುವ ಶಾಲೆಯಲ್ಲಿ 5ನೇ ಕ್ಲಾಸಿನಲ್ಲಿ ನಾನಿರುವಾಗ
ನಾನು 1ನೇ ಕ್ಲಾಸಿಂದ ಬರುವಾಗಲೇ ಬೆಂಚಿಗೆಲ್ಲ ನಮ್ಮದು ಯಾವಾಗಲೂ ಆಟವೇ, ಮಾಸ್ಟರ್ ಇಲ್ಲದಿದ್ದರೆ, ಪಾಠ ಇಲ್ಲದಿದ್ದರೆ ನಮ್ಮದು ಇದೆ. ಸಿಕ್ಕಿದ ಕೋಲೆಲ್ಲ ತಗೊಂಡು ಬಡಿದು ಕುಣಿದೆಲ್ಲ ಇದೆ. ಈ ರಾಧಾಕೃಷ್ಣ ಎಲ್ಲ ಇದ್ದಾಗ ನಾವು ಒಂದೇ ಇದು ಗ್ರೂಪ್. 5ನೇ ಕ್ಲಾಸಿಗೆ ಬರುವಾಗ ಶಾಲೆ ಸ್ಕೂಲ್ ಡೇ ಅಂತ ಆಯಿತು, ವಾರ್ಷಿಕೋತ್ಸವ ಶಾಲೆದು. ಆವಾಗ ಅಲ್ಲಿ ದಾಮೋದರ ಮಾಸ್ತರ್ ಅಂತ ಇದ್ದರು, ನಮ್ಮ ಮಾಸ್ಟರ್, ಭಾಳ ಪ್ರೀತಿ ಮಾಸ್ಟರ್ ನನಗೆ. ಅವರು ಒಂದು ಯಕ್ಷಗಾನ ಮಾಡಿಸುವಂತ. ಆಗೊಬ್ಬರು ಲೋಕೇಶ್ ಅಂತ ಅಭ್ಯಾಸವಾಗಿ ಈಗ ಸುಬ್ರಹ್ಮಣ್ಯದಲ್ಲಿದ್ದಾರೆ. ಅವರು ಕಲ್ಲುಗುಂಡಿಯಲ್ಲಿ ಇದು ಡೋಬಿಯಾಗಿದ್ದವರು. ಅವರಿಗೆ ಯಕ್ಷಗಾನದ ಬಗ್ಗೆ ಗೊತ್ತಿತ್ತು. ಇವರು ಕ್ಲಾಸ್ ಮಾಡಲಿಕ್ಕೆ ಬಂದರು. ಈ ಸ್ಕೂಲ್ ಡೇಗೆ ಬೇಕಾಗಿ ಲವಕುಶ ಅಂತ ಒಂದು ಪ್ರಸಂಗ ತಯಾರು ಮಾಡಿದರು. ನನ್ನದು ಲವ. ಈಗ ಪ್ರಥಮ ವೇಷ ಅದು ನನ್ನದು. ಲವಕುಶದಲ್ಲಿ ನನ್ನದು ಲವ. ಈಗ ಕಟೀಲು ಮೇಳದಲ್ಲಿ ರಕ್ತ ಬೀಜ ಮಾಡ್ತಾ ಇದ್ದಾನಲ್ಲ ರಾಧಾಕೃಷ್ಣ ಕಲ್ಲುಗುಂಡಿ ಅಂತ, ಅವನದ್ದು ಕುಶ. ಅವನದ್ದು ಫಸ್ಟ್ ವೇಷ, ನನ್ನದು ಪ್ರಥಮ ವೇಷ. ಅದು ಇಬ್ಬರದ್ದು ಕುಶಲವ. ಮತ್ತೆ ಅದರಲ್ಲಿದ್ದವರು ಈಗ ಮೇಳಕ್ಕೆ ಯಾರು ಬರಲಿಲ್ಲ. ಬಂದು ಇದರಲ್ಲಿ ವಾಲ್ಮೀಕಿ ಸೀತೆ ಎಲ್ಲ ಬೇರೆ ಮಾಡಿದರು. ಅದರಲ್ಲಿ ವೇಷ ಮಾಡಿದವರು ಇಬ್ಬರು ಮೇಳಕ್ಕೆ ನಾವು ಬಂದಿದ್ದೇವೆ. ಈಗ ಅವ ಕಟೀಲಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ. ಅದಾಯಿತು. ಅಲ್ಲಿಂದ ನಾವು ಅವತ್ತು ಕುಶಲ ಒಳ್ಳೆಯದಾಯ್ತದು. ಶಾಲೆ ಸ್ಕೂಲ್ ಡೇಗೆ ನಮಗೆ ಗಿಫ್ಟ್ ಎಲ್ಲ ಕೊಟ್ಟರು, ಗ್ಲಾಸ್, ಪ್ಲೇಟು ಇದೆಲ್ಲ. ನನಗೆ ಭಾಳ ಖುಷಿ ಆಯಿತು. ಅಲ್ಲಿ ಸಿಕ್ಕಿತ್ತು. ನೋಡಿದವರು ಹೇಳೋದು, ಹೇಗೆ ಕುಣಿದಿದ್ದಾನವ ಎಲ್ಲ. ನಮ್ಮಂದರೆ ಊರಿನವರು, ಅವನಿಗೊಂದು ಪ್ಲೇಟು, ಅವನಿಗೊಂದು ಗ್ಲಾಸು ಅಂಥದ್ದೆಲ್ಲ. ಇದನ್ನು ಕೊಡುವ ನಾನು ಮೇಳಕ್ಕೆ ಹೋದ್ರೆ ಹಾಗಾದರೆ ಏನು ಸಿಕ್ಬೋದು ನನಗೆ ಹಾಗಂತೇಳಿ ಅಷ್ಟೊತ್ತಿಗೆ ಅಲ್ಲಿ ಗಜಾನನ ಯಕ್ಷಗಾನ ಮಂಡಳಿ ಅಂತೇಳಿ ಕಲ್ಲುಗುಂಡಿಯಲ್ಲಿ ಅದೇ ಭಜನಾ ಮಂದಿರದಲ್ಲಿ ಒಂದು ಸಂಘ, ಅದರಲ್ಲಿ ತಾಣವನ್ನು ಜಬ್ಬಾರ್ ಸುಬ್ರಾಯ ಸಂಪಾದ್ಯ ಮತ್ತು ಫಕೀರಪ್ಪ ಮತ್ತು ಶಿವಪ್ಪ ಆಚಾರಿ ಅಂತ ಹೇಳುವವರು, ಇವರೆಲ್ಲ ಕಲಾವಿದರು, ಸೀನಿಯರ್ ಕಲಾವಿದರು. ಶಿವಪ್ಪಾಚಾರ್ಯ ಮೇಳದಲ್ಲಿ ಕೂಡ ತಿರುಗಾಟ ಮಾಡಿದವರು, ಈಗ ತೀರೋದ್ರು ಅವರು. ಇವರೆಲ್ಲ ಒಂದು ಸಂಘ ಕಟ್ಟಿಕೊಂಡಿದ್ದರು. ಆ ಭಜನಾ ಮಂದಿರ ವಾರಕ್ಕೊಮ್ಮೆ ತಾಳ ಮೊದಲೇ ಮಾಡ್ತಾಯಿದ್ರು. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಹಾರ್ಮೋನಿ ಬರ್ಸಲಿಕ್ಕೆ, ಚಕ್ರದಲ್ಲ ಹೊಡಿಲಿಕ್ಕೆ, ಇದೆಲ್ಲ ಏನಾದರೂ ಮಾಡ್ತಿದ್ದೆ ನಾವು ಮಕ್ಕಳು ಕೇಳಲಿಕ್ಕೆ. ಹೀಗೆ ವಾರದಲ್ಲಿ ಅದು ಮುಂದುವರಿದ ಭಾಗವಾಗಿ ಜಬ್ಬಾರ್ ಸಮೂಹ ಮತ್ತು ಸುಬ್ರಾಯ ಸಂಪಾದಿ ಇವರೆಲ್ಲ ಸೇರಿಕೊಂಡು ನಾವು ಇಲ್ಲಿ ಒಂದು ಯಕ್ಷಗಾನ ನಾಟ್ಯ ಕ್ಲಾಸ್ ಮಾಡಿದರೆ ಏನು ಅಂತ ಕೇಳಿದರು. ತೀರ್ಮಾನ ಮಾಡಿದರು. ಅಲ್ಲಿಗೆ ಗುರುಗಳಾಗಿ ಬಂದವರು ಕಟೀಲು ಮೇಳದ ಪ್ರಸಿದ್ಧ ಪುಂಡ್ವೇಷಧಾರಿ ಅರಶಿನ ಮಕ್ಕಿ ಪರಮೇಶ್ವರ ಆಚಾರ್ಯ. ಅವರು ತೀರೋದ್ರು. ಈಗ ನಾನು ನಿಜವಾಗಿ ಇವತ್ತು ಕುಣಿಯುವ ನಾಟ್ಯ ಕೂಡ ಅವರದೇ. ನನಗೆ ಹೆಜ್ಜೆಗಾರಿಕೆ ಪ್ರಥಮ ಕಲಿಸಿದವರು ಅವರು. ಈ ಸ್ಕೂಲ್ ಡೇಲಿ ಕಲಿತದ್ದು ಅಲ್ಲಿಗೆ ಆಟಕ್ಕೆ ಬೇಕಾದಷ್ಟೇ, ಯಕ್ಷಗಾನಕ್ಕೆ ಬೇಕಾದ ನಾಟ್ಯವನ್ನು ಕಲಿಸಿದವರು ಅವರು. ಅದಕ್ಕೆ ಅನುಕೂಲ ಮಾಡಿಕೊಟ್ಟವರು ಜಬ್ಬಾರು ಸಮ, ಬಣ್ಣದ ಮನಿಂಗ, ಬಣ್ಣದ ಸುಬ್ರಾಯ, ತಾಳಮದ್ದ ಹತ್ರದಾರಿ. ಅಲ್ಲೇ ನಮ್ಮ ಊರಿನವರೇ ಅವರು. ಅವರೇ ನಮ್ಮನ್ನೆಲ್ಲ ತೆರಿಕೊಂಡು ಇವತ್ತಿಗೂ ಅಷ್ಟೇ. ಅವರಿಂದಾಗಿ ನಾವು ಆಟಕ್ಕೆ ಬಂದು. ಅಂದರೆ ನನ್ನ ತಂದೆಗೆ ನಾನು ಯಕ್ಷಗಾನಕ್ಕೆ, ಅಂದರೆ ಯಕ್ಷಗಾನದ ಬಗ್ಗೆ ತುಂಬ ಪ್ರೀತಿ ಅವರಿಗೆ. ನನ್ನ ಮಗ ಯಕ್ಷಗಾನಕ್ಕೆ ಹೋಗಬಾರ್ದು ಅಂತ ಇತ್ತು ಅವರಿಗೆ. ಅಂದರೆ ಇವ ಕಲಿಬೇಕು ಅಂದರೆ. ನನ್ನ ತಂದೆ ಕೃಷಿಕ, ಭಾಳ ಕಷ್ಟದಲ್ಲಿ ಅವರು ದುಡ್ದೇ ನಮ್ಮನ್ನೆಲ್ಲ ಸಾಕ್ತಾ ಇದ್ದೀವಿ. ಆವಾಗ ಅವರಿಗೆ ಹಿಂದೆ ನಾನು ಆಟಕ್ಕೆ ಹೋದಾದ ಅವನಿಗೆ. ನಾನು ಆಟ ಬಿಡಲಿಲ್ಲ. ಏನು ಮಾಡಿದೆ ಅಂತ ಕೇಳಿದರೆ, ಇದು ಈಗ ಈ ಯಕ್ಷಗಾನ ಹೇಳಿದಲ್ಲ, ಆಗ ಭಜನಾ ಮಂದಿರದಲ್ಲಿ ನಾಟ್ಯ ಆಯಿತು. ನಾಟ್ಯದ ಬೆನ್ನಿಗೆ ಬಣ್ಣದ ಮಾಲಿಂಗರು ಮತ್ತು ಸುಬ್ರಾಯ ಸಂಪಾದಿಯವರು ಬಣ್ಣಗಾರಿಕೆಯ ಕ್ಲಾಸ್ ಮಾಡುವ ಅಂತ ಹೇಳಿದ್ರು. ಅಲ್ಲಿ ಬಣ್ಣಗಾರಿಕೆಯ ಕ್ಲಾಸು ಕೂಡ ಆಯಿತು. ಅಲ್ಲಿ ಬಂತು. ಬಣ್ಣದ ಮಾಲಿಂಗರೇ ಕೂತುಕೊಂಡು ಈಗ ಬರಿಬೇಕು, ಇಂಥ ವೇಷಕ್ಕೆ ಹೀಗೆ. ಅದರಲ್ಲಿ ಬಣ್ಣಗಾರಿಕೆಯನ್ನು ಕಲಿತೇವೆ ನಾವು. ನಾನು, ಜಯಾನಂದ, ಬಹುಶಃ ವೆಂಕಟೇಶ್ವರ, ರಾಧ ಎಲ್ಲ ಇದರಲ್ಲಿದ್ದೇವೆ. ಇದೆಲ್ಲ ಮುಗ್ದಾಗುವಾಗ 7ನೇ ಕ್ಲಾಸು ಎಕ್ಸಾಮ್ ಬರೆದಿದ್ದೇನೆ ನಾನು. ಏಪ್ರಿಲ್ 12ಕ್ಕೆ ರಿಸಲ್ಟ್ ಬರಬೇಕಷ್ಟೇ. ಅದಕ್ಕಿಂತ ಮೊದಲು ನನಗೆ ಯಾರು ಹೇಳಿದರು, ಧರ್ಮಸ್ಥಳ ಕೇಂದ್ರ ಅಂತ ಒಂದು ಉಂಟು, ನೀನು ಅಲ್ಲಿಗೆ ಹೋಗಿ ಸೇರಿದಿರ ಮಾರಾಯ, ನಿನಗೆ ಮೇಳಕ್ಕೆ ಯಾವುದಾದ್ರೂ ಒಂದು ಮೇಳಕ್ಕೆ ನಿನಗೆ ಚಾನ್ಸ್ ಸಿಗ್ಬೋದು ಅಂತ ಹೇಳಿದರು. ನನಗೆ ಯಾರದು ಟಚ್ ಇಲ್ಲ. ಅಪ್ಪನ ಹತ್ರ ಹೇಳಲಿಕ್ಕೆ ಹೆದರಿಕೆ. ಇದೇ ಜಬ್ಬಾರ್ ಸಮೂಹ ಅಂತ ಇದ್ದಾರಲ್ಲ, ಅವರ ಅಣ್ಣ SM ಮೊಹಮ್ಮದ್ ಅಂತ ಅಲ್ಲಿ ಕೆನರಾ ಬ್ಯಾಂಕ್ ಅಂತ ಇರುವಲ್ಲಿ ಒಂದು ಅಂಗಡಿ ಇಟ್ಟುಕೊಂಡಿದ್ರು. ನಾನು ಅವರ ಹತ್ರ ಹೋಗಿ ಹೇಳಿದೆ, ನನಗೆ ಹೀಗೆ ಒಂದು ಆ ಅಪ್ಲಿಕೇಶನ್ ಒಂದು ಹಾಕಬೇಕಲ್ಲ ಅಲ್ಲಿಗೆ, ಅದು ಹೇಗೆ ಮಾಡ್ಬೋದು? ನನ್ನ ಅಪ್ಪನಿಗೆ ಭಾಳ ಆತ್ಮೀಯರು ಅವರು. ನಾನು ಹೇಳಿದೆ, ಅಪ್ಪನ ಹತ್ರ ಹೇಳಬೇಡಿ, ನನಗೊಂದು ಅದಕ್ಕೆ ಒಂದು ದಾರಿ ಅಪ್ಪನನ್ನೊಂದು ಒಪ್ಪಿಸಿ. ಅದಕ್ಕೆ ನೀನು ಎದುರು ಒಂದು ಕಾರ್ಡ್ ಬರೆದಾಕಿದ್ವಿ ಧರ್ಮಸ್ಥಳಕ್ಕೆ. ಅದಕ್ಕೆ ರಿಪ್ಲೈ ಬಂತು, ನೀನು ಸೆಲೆಕ್ಟ್ ಆಗಿದ್ದು, ಮೇ 28ಕ್ಕೆ ಕೊನೆಯ ಸೇವೆ ಧರ್ಮಸ್ಥಳದಲ್ಲಿ, ಅದರ ಮರುದಿವಸ ಇಂಟರ್ವ್ಯೂಲ್ಲಿ ನೀವು ಬರಬೇಕು ಅಂತ ಹೇಳಿದ್ವಿ. ಧರ್ಮಸ್ಥಳ ಎಲ್ಲಿ ಅಂತ ಹೇಳಿಯೇ ಗೊತ್ತಿಲ್ಲ ನನಗೆ.
ಗೊತ್ತಾಯ್ತಾ? ಏನು ಮಾಡಬೇಕು ಕಡೆಗೆ ಆ ಕಾರ್ಡ್ ಬಂದ ಮೇಲೆ ನನ್ನ ಅಪ್ಪನನ್ನು ಕರೆದು ಅವರು ಹೇಳಿದರು, ಈ ಜಬ್ಬರ ಸಮನ ಸ್ವಂತ ಅಣ್ಣ, ಅವ್ರು ಹೇಳಿದರು ಈ ನಮಗೆ ಧರ್ಮಸ್ಥಳಕ್ಕೆ ಸೆಲೆಕ್ಟ್ ಆಗ್ತದೆ ಎಂಚಿನಿಕ್ಕು ಆಟವು ಎಂತೆಲ್ಲ ರಾತ್ರಿ ಬಂದು ಏನು ಹೇಳಲಿಲ್ಲ ನನಗೆ. ಹೇಳಿದರು ಅಂದ ಮತ್ತು ಇದ್ದ ಬಟ್ಟೆ ಎಲ್ಲ ತುಂಬಿಸಿಕೊಂಡು ಬಣ್ಣದ ಮಾಲಿಂಗರನ್ನು ಮನೆಗೆ ಹೋದರು ನನ್ನ ಅಪ್ಪ. ಇದು ಇಂಚೆ ಮಲ್ತದೆ ಮಾಲಿಂಗಣ್ಣ ಅಂತ ಹೇಳುದು ನನ್ನ ಅಪ್ಪ. ದಾನೆ ಎಂಕೆಲ್ಲ ಧರ್ಮಸ್ಥಳ ಬೈರುಂಡು ఆయన ಕಡಪುಡ್ಲೇನೊಟ್ಟಿಗೆ ನನ್ನನ್ನು ಕಲ್ಲುಗುಂಡಿಯಿಂದ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋದ್ದು ಬಣ್ಣದ ಮನೆಗೆ. ಮರು ದಿವಸ ಎಂಟ್ರಿ ಆಗುವಲ್ಲಿವರೆಗೆ ನನ್ನನ್ನು ಇದ್ದು ಅವಾಗ ಎಂಟ್ರಿ ಮಾಡಿದವರು ಇದೇ ಗೋವಿಂದ ಭಟ್ರು, ಬಂಟ್ವಾಳ ಜಯರಾಮಾಚಾರ್ಯರು, ಪಾಂಡುರಂಗ ಠಾಕೂರು. ಕೇಂದ್ರ ಮುಗ್ದ ಕೂಡಲೇ ಧರ್ಮಸ್ಥಳ ಮೇಳಕ್ಕೆ ನಾನು ಸೆಲೆಕ್ಟ್. ಅಲ್ಲಿಂದ 92ನೇ ಡಿಸೆಂಬರು ಲಕ್ಷ ದೀಪೋತ್ಸವ ಮೇಳ ಹೊರಟದ್ದು. ಅಲ್ಲಿಂದ ಸುದೀರ್ಘ 10 ವರ್ಷ ಧರ್ಮಸ್ಥಳ ಮೇಳದಲ್ಲಿ. ಒಂದು ವರ್ಷ ನಿತ್ಯವೇಷ ಮಾಡಿದೆ, 2ನೇ ವರ್ಷ ತಿರುವೇಷ, ಮುಖ್ಯ ತಿರುವೇಷ. ನಾನು ಮತ್ತು ಈಶ್ವರ ಪ್ರಸಾದ ಒಂದೇ ವರ್ಷ ತಿರುವೇಷ ಮಾಡಿದ್ದೆ. ನಾನು ಮಾಡಿದ್ದೇನೆ ಅಲ್ಲ ಮಾಡ್ತಾ ಇದ್ದೆ 2 ವರ್ಷ ಎಲ್ಲ ಸಖ್ಯರು. ಈಗ ತುಟ್ಟಿಶು ಬಂದಾಗೆ ಮಾಡ್ತಾ ಇದ್ದೆ. ನನಗೆ ತಿರುವೇಷ ಏನೂ ನನ್ನ ಮನಸ್ಸಿಗೆ ಇದಾಗ್ತಾ ಇತ್ತು. ಆವಾಗ ಕಡತೋಕ ಭಾಗವತರಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ಸ್ಕೂಟರನ್ನು. ಅವರು ಸುರುಗಿ ಕೂತ್ಕೊಳ್ತಾ ಇದ್ರು ಪದ್ಯಕ್ಕೆ, ಹೊರಟರು ಮತ್ತೆ ಕೂತ್ಕೊಳ್ಳೋದು. ಲಾಸ್ಟ್ ಮೂಮೆಂಟ್ ಅವ್ರದ್ದು. ಮತ್ತೆ ಒಂದು 2 ವರ್ಷ ತಿರುಗಾಟ ಮಾಡಿದೆ ಅಷ್ಟೇ ಅವರು, ಮತ್ತೆ ಮೇಳ ಬಿಟ್ಟಿದ್ದಾರೆ. ಆವಾಗ ಚುರುವಿಗೆ ಹೋಗುವ ದೇವೇಂದ್ರ ಬಲ ನಮ್ಮದು ಹೋಗುದಲ್ವ. ಆವಾಗ ದೇವೇಂದ್ರ ಬಲ ಧರ್ಮಸ್ಥಳ ಮೇಳದಲ್ಲಿ 5-6 ದೇವೇಂದ್ರ ಬಲ 8 ಕೂಡ ಇರ್ತಿತ್ತು. ಆವಾಗ ವಸಂತಗೌಡರು ಇರ್ತಿದ್ರು, ತಾರಣದ ಬಲ್ಲೆ ಕೂಡ ದೇವೇಂದ್ರ ಬಲವೇ. ಎಂಪೆಗಟ್ಟೆ ಬರೆದೇ ದೇವೇಂದ್ರ. ಆವಾಗ ಈ 8 ಜನಕ್ಕೆ 8 ರೀತಿಯ ಪದ್ಯ ಕಡತೋಕದವ್ರದ್ದು. ಮುಂದಿನ ಕಡತೋಕದವರು ನನ್ನನ್ನು ಕರೆದು ಹೇಳಿದರು, ಚೌಕ್ಯ ರಂಗಸ್ಥಳದಿಂದ ಕೂತಿದ್ರು, ಬಾರ ಇಲ್ಲಿ ಅಂತ ಹೇಳಿದರು, ಇನ್ನು ಮುಂದೆ ನೀನು ತಿರುವೇಷ ಮಾಡಬಾರ್ದು, ನೀನು ಆ ಶ್ರೀಧರ ಬಂಡೇರನ್ನು ನೋಡು, ಪುಂಡು ವೇಷಕ್ಕೆ ನೀನು ತಯಾರಾಗಬೇಕಿನ್ನು, ನಾನಿದ್ದೇನೆ ಹೆದರಬೇಡ ಅಂತ ಹೇಳಿದರು. ಆವತ್ತಿಗೆ ನಾನು ಶ್ರೀವೇಷದ ಇದನ್ನು ಬಿಟ್ಟೆ. ಅಲ್ಲಿಂದ ಮೇಲೆ ನಾನು ಪುಂಡುವೇಷದ ದಾರಿಯಲ್ಲೇ ಬಂದೆ. ನನಗೆ ಈ ಸೂಕ್ಷ್ಮತೆಯನ್ನು ಹೇಳಿದವರು, ಮತ್ತು ನನಗೂ ಮನಸ್ಸಿರಲಿಲ್ಲ ಶ್ರೀವೇಷದಲ್ಲಿ ಪುಂಡುವೇಷ ಆಗ್ತದೆ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಇವರು ಹೇಳಿದರು ನಿನಗೆ ಆಗ್ತದೆ, ನೀನು ಇದನ್ನು ತೆಗೆದುಕೊಳ್ಬೇಡ, ಪುಂಡು ವೇಷದಲ್ಲಿ ನೋಡು, ಅವನ ವೇಷ ನೋಡು. ಹಾಗೆಂತೇಳಿ 10 ವರ್ಷ ನಾನು ಶ್ರೀಧರ ಬಂಡೇರೊಟ್ಟಿಗೆ ಸಾರಥಿ ಮಾಡಿದ್ದೇನೆ ಅಭಿಮನ್ಯುಗೆ. ನಾನು ಧರ್ಮಸ್ಥಳ ಮೇಲೆ ಬಿಟ್ಟು ಬರುವಲ್ಲಿಯವರೆಗೆ ನಾನು ಅಭಿಮನ್ಯು ಮಾಡಿದವಲ್ಲ, ಶ್ರೀಧರ ಭಂಡಾರಿಗೆ ಸಾರಥಿ ಮಾಡಿದವ. ಆದರೆ ಬಿಡುವ 1 ವರ್ಷಕ್ಕಿಂತ ಮೊದಲು ಶ್ರೀಧರ ಭಂಡಾರಿ ದೊಡ್ಡ ಮಗಳ ಮದುವೆ. ಸಾಯಂಕಾಲ ಇಲ್ಲಿ ಮೂಡಬಿದ್ರೆ, ಇದು ಪಡುಬಿದ್ರೆಯಲ್ಲಿ ಅಡ್ವೈಸ್ ಅನ್ನೋ ನಿಂತ ಉಂಟು, ಒಂದು ಶೆಟ್ಟಗಳಲ್ಲಿ ಆಟ, ಕುರುಕ್ಷೇತ್ರ ಪ್ರಸಂಗ. ಅಲ್ಲಿ ಗೋವಿಂದ ಭಟ್ರು ಅವರ ಮನೆಗೆ ಹೋಗಿದ್ದಾರೆ ಕಟ್ಟೆ ಹಾಕ್ಲಿಕ್ಕೆ. ನಾವೆಲ್ಲ ಬಿಡಾರದಲ್ಲೂ ಆವಾಗ ಒಂದು ಫೋನ್ ಬಂತು. ಬಿಡಾರದಲ್ಲಿ ಮ್ಯಾನೇಜರ್ ವಾಸುದೇವರು ಮತ್ತು ಗಿರೀಶ್ ಹೆಗಡೆ. ಸಾಯಂಕಾಲ ನಾನು ಮಲಗಿದ್ದೇನೆ ಬಿಡಾರದಲ್ಲಿ. 4 ಗಂಟೆ ಆಗುವಾಗ ಮ್ಯಾನೇಜರ್ ಬಂದು ಎಬ್ಬಿಸ್ತಾ ಇದ್ದಾರೆ. ನೀನೇ ಅಭಿಮನ್ಯು ಅನ್ಕೊಂಡು ಅಂತ ಹೇಳಿದ್ರು. ನನಗೆ ಹೆದರಿಕೆ ಹಾಕಿಲ್ಲ, ಅಲ್ಲಿವರೆಗೆ ಮಾಡಲಿಲ್ಲ. ಇವ್ರದ್ದು ನೋಡುವಾಗಲೇ ನಾನು ಹೆದರಿಕೊಂಡಿದ್ದೆ. ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಹೇಳಿದೆ. ಜನ ಆಣಿತ್ಯ ಬಲಿಪಿಲ್ಲಡೆ ಅಂತ ಹೇಳಿದೆ. ಇತ್ತೀಚೆಗೆ ಉದಾಹರಣೆ ನಾನು ಫೋನ್ ಬರ್ತಡು, ಇದಾಯಿ ಶ್ರೀಧರನ ಬಂದಾಗ ಲೇಟ್ ಆಗ್ಬಿಟ್ಟಿಗೆ, ಇನ್ನು ಬರ್ರಾಪೀಗ ಅದೇ ಅವರ ದೊಡ್ಡ ಮಗಳ ಮದುವೆ ಅಂತದ ಫಂಕ್ಷನ್ ಲೇಟ್ ಆದ ಕಾರಣ ನಾನು ಬರುವುದಿಲ್ಲ ಅಂತೇಳಿ ಮತ್ತೆ ಆಯಾಸ ಆಗಿರ್ಬೋದು ಅವರಿಗೆ. ಇದನ್ನೇ ನನ್ನ ಹತ್ರ ಇವರು ಹೇಳುವಾಗ ನಾನು ಹೇಳಿದ್ದೀನಿ ಸಾಧ್ಯವಿಲ್ಲ. ಆವಾಗ ಏನಂತ ಕುರುಕ್ಷೇತ್ರ ಅಂತ ಆಗುವಾಗ ಶುರುವಿಗೆ ಯಾವಾಗಲೂ ಶ್ರೀಧರ ಭಂಡಾರಿ ಅಭಿಮನ್ಯುಗೆ ಹೊಳ್ಳರ ಪದ್ಯಕ್ಕೆ ಇರುವುದು. ಅದನ್ನು ನಾನು ಇಷ್ಟು ಸಾರಥಿ ಮಾಡುವಾಗ ನೋಡಿದ್ದೇನೆ. ಇವರು ಹೇಗೆ ಪದ್ಯ ಹೇಳ್ತಾರೆ, ಇವರು ಹೇಗೆ ಕುಣಿತಾರೆ ಅಂತ ನನಗೆ ಗೊತ್ತುಂಟು. ಇವರೇ ಪದ್ಯ ಕೂತ್ರೆ ನಾನು ಮಾಡಿ ಅನ್ನುವಂಥ ಒಂದು ಒಳಗೆ ಧೈರ್ಯ ಇತ್ತು ನನಗೆ. ಇಲ್ಲಿ ನೋಡುವ ಶುರುವಿಗೆ ಸಿಕ್ಕುದು ಮೈಯರು. ಹೌದು, ಅವರ ಕಾಂಟ್ಯಾಕ್ಟ್ ಇಲ್ಲ. ಅವರು ಶ್ರೀಧರ ಭಂಡಾರಿಗೆ ಪದ್ಯ ಹೇಳಿದ್ದೆ ನಾನು ನೋಡಲಿಲ್ಲಲ್ಲ, ಇನ್ನು ನನ್ನನ್ನು ಇವರು ಏನು ಮಾಡ್ತಾರೆ ಅಂತ ಹೇಳಿ ಹೆದರಿಕೆ. ಆವಾಗ ಹೊಳ್ಳರು ಅವತ್ತು ಸಾಯಂಕಾಲ 6 ಗಂಟೆಗೆ ಚೌಕಿಗೆ ಬಂದು ನನ್ನನ್ನು ಬಿಡಾರದಿಂದ ಎಬ್ಬಿಸಿ, ನೀನೆಂತ ಹೆದರಬೇಡ, ಪದ್ಯಕ್ಕೆ ನಾನು ಕೂತ್ಕೊಳ್ತೇನೆ, ನಿನ್ನಲ್ಲಿಗೆ ಅವ ಮತ್ತೆ ಕೂತ್ಕೊಳ್ಳಿ, ಅಭಿಮನ್ಯು ಮಾಡು, ನಿನ್ನನ್ನು ಇವತ್ತು ಮಾಡಿಸ್ತೇನೆ ನಾನು ಅಂತ ಹೇಳಿದರು. ನೀವಿಷ್ಟು ಧೈರ್ಯ ಹೇಳಿದ್ರೆ ಮಾಡ್ತೇನೆ. ಉದ್ಯವರ ಜಯಕುಮಾರ್ ಅವ್ರದ್ದು ಸುಭದ್ರೆ ಚಂದ ಮಾಡಿಸಿದರು. ಆ ಅಭಿಮನ್ಯು ಮಾಡಿದ ಮೇಲೆ
ನನಗೆ ಧೈರ್ಯ ಬಂತು, ಇನ್ನು ಎಲ್ಲಿ ಬೇಕಾದರೂ ಅಭಿಮನ್ಯು ಮಾಡಿ ನಾನು. ಮತ್ತೆ ಈ ಹೊಸನಗರ ಮೇಳಕ್ಕೆ ಬಂದ ಮೇಲೆ ನನ್ನ ಅಭಿಮನ್ಯುವನ್ನು ಮೆರೆಸಿದವರು ಗಣಪಣ್ಣ, ಪದ್ಯಾಣ ಗಣಪತಿ ಭಟ್ರು ಮತ್ತು ಶಂಕರಣ್ಣ. ನಾನು ಏನಾದರೂ ಸ್ವಲ್ಪ ಸ್ಪೀಡ್ ಹೋಗುದಿದ್ರು ಶಂಕರಣ್ಣ ನನಗೆ ಭಾಳ ಎಚ್ಚರಿಕೆ ಕೊಡ್ತಾ ಇದ್ರು. ಇಂಥ ಪದ್ಯಕ್ಕೆ ನೀನು ಕೆಲಸ ಮಾಡಬೇಕು, ಒಂದು ಚೆಂಡಲ್ಲಿ ಸಿಗ್ನಲ್ ಕೊಡ್ತಾರೆ ಅವರು. ನೋಡು, ನಾನು ಅವರ ಮುಖ ನೋಡಿದ್ದು ಇತ್ತು ಬುಕ್ಕ ಅಂತ ಹೇಳ್ತಾರೆ. ಮತ್ತು ಒಳಗೆ ಒಂದು ನನಗೆ ಎಷ್ಟೋ ಮಾರ್ಗದರ್ಶನ ಮಾಡಿದ್ದಾರೆ ಗಣಪಣ್ಣ ಮತ್ತು ಶಂಕರಣ್ಣ. ಅಭಿಮನ್ಯು ತಿಳಿದ್ರೆ ಒಟ್ಟು ಹೋಗಿ ಹಾರುವುದಲ್ಲ, ಅವರ ಮಾರ್ಗದರ್ಶನದಿಂದಾಗಿ ಈಗ ನಾನು ಆ ಸುಭದ್ರೆಯ ಭಾಗವನ್ನು ಅಷ್ಟು ಚಂದ ಮಾಡುವುದು. ಅದಕ್ಕೆ ಕುಣಿಯುವುದು ಪ್ರಾಧಾನ್ಯತೆ ಅಲ್ಲ, ಅಭಿಮನ್ಯುಗೆ ಭಾವನೆಗೆ ಕೂಡ ಪ್ರಾಧಾನ್ಯತೆ ಉಂಟು ಅಂತ ತೋರಿಸಿದೆ ಅದನ್ನು. ಕಂಪನಿಯ ಸೆರಗಿಂದ ಕಂಬನಿ ಬುರಿ ಜನನಿಯ ಪಾದರಜವನು. ಅದರಿಂದ ಮೇಲೆ ಧರ್ಮಸ್ಥಳ ಮೇಳದಲ್ಲಿ ನನಗೆ ಏನೋ ಸಂಭಾವನೆಯ ಒಂದು ಸ್ವಲ್ಪ ಕಷ್ಟ ಆಯಿತು, ಬೇಡ ಅಂತೇಳಿ ಬಿಟ್ಟೆ. ಯಕ್ಷಗಾನವೂ ಬೇಡ ಅಂತ ಮನೆಗೆ ಹೋದೆ. ಅಷ್ಟೊತ್ತಿಗೆ ಕುಂಟಾರಿನಲ್ಲಿ ರವೀಶ ತಂತ್ರಿಗಳು ಕುಂಟಾರು ಮೇಳ ಮಾಡ್ತಾ ಇದ್ದಾರೆ, ಮೊದಲೇ ಮಾಡಿದ್ದಾರೆ 1 ವರ್ಷ ಮೊದಲು. ಕಲಾವಿದರಿಲ್ಲ, ನಾನು ಮೇಳ ಬಿಟ್ಟಿದ್ದೇನೆ ಅಂತ ಗೊತ್ತಾಯಿತು. ಇವರು ಶಾಂಭಟ್ರನ್ನು ಕಾಂಟ್ಯಾಕ್ಟ್ ಆದರು. ಆಗ ಶಾಂಭಟ್ರಿಗೂ ನನಗೆ ಅಷ್ಟು ದೊಡ್ಡ ಏನು ಈಗ ನಮ್ಮ ಊರಿನ ಅಳಿಯವರು, ಅವರ ಮಾವ ನಮ್ಮ ಊರಿನ ದನಿಗಳು, ಅವರ ಮನೆಯಲ್ಲಿದ್ದದೀಗ. ಆಗ ಅವರು ಬರ್ತಾಯಿದ್ರು ವಾರಕ್ಕೊಮ್ಮೆ ಇಷ್ಟೇ. ನನ್ನನ್ನು ಒಂದಿನ ಅಲ್ಲಿಗೆ ಫೋನ್ ಮಾಡಿ ಯಾರ ಹತ್ರ, ನನ್ನ ಸಂಬಂಧಿಕರ ಹತ್ರ ಹೇಳಿ ಕರೆಸಿದ್ರು. ನೀವು ಮೇಳ ಬಿಟ್ಟಿದ್ದೀರಂತೆ. ಹೌದು, ಯಾಕೆ ಬಿಟ್ಟದ್ದು? ನಾನು ಮೇಳ ಬಿಡುವಾಗ, ಧರ್ಮಸ್ಥಳ ಮೇಳ ಬಿಡುವಾಗ 10 ವರ್ಷ ತಿರುಗಾಟ ಮಾಡಿ ನಾನು ಮೇಳ ಬಿಡುವಾಗ ನನಗೆ 87 ರೂಪಾಯಿ ಸಂಬಳ ಅಷ್ಟೇ, ಖಾಲಿ ದಿನಕ್ಕೆ 87. ಅದರಲ್ಲೇ ಖರ್ಚಿ. ನೀವೊಂದು ಮೇಳಕ್ಕೆ ಹೋಗ್ತೀರಾ? ಇಲ್ಲ, ಸಾಧ್ಯ ಇಲ್ಲ, ಈ ಸಂಬಳವೇ. ಅವರು ಏನು ಕೊಡ್ತಾರೆ ಅಲ್ಲಿ ತಗೊಳ್ಳಿ, ನಿಮಗೇನು ಕಡಿಮೆ ಆದರೂ ನಾನಿದ್ದೇನೆ ಅಂತ ಹೇಳಿದೆ. ಇದೇ ಶಮತು ನನ್ನ ಮರುಜೀವ. ಅದು ಯಕ್ಷಗಾನದ್ದು ನನಗೆ ಮರುಜನ್ಮ ಯಕ್ಷಗಾನ. ಇಲ್ಲದ್ರೆ ಅವತ್ತೇ ಯಕ್ಷಗಾನ ಬಿಟ್ಟು ನಾನು ಇವತ್ತು ಯಾವುದೋ ಬೇರೆ ಇದರಲ್ಲಿ ಇರ್ತಿದ್ದೆ. ಅವ್ರು ಹೇಳಿದ್ರು, ನಿಮ್ಗೆ ಏನು ಕಡಿಮೆ ಆಗದಾಗೆ ನಾನಿದ್ದೇನೆ, ಅವರು ಏನಲ್ಲಿ ಕೊಡ್ತಾರೆ ಅದನ್ನು ತಗೊಳ್ಳಿ. ಅಂದರೆ ಇವರು ಧರ್ಮಸ್ಥಳ ಮೇಳದ ಆಟ ಬಂದು ನೋಡ್ತಾ ಇದ್ರು. ಉಡುಪಿಯಲ್ಲಿ DC ಆಗಿರುವಾಗ ಎಲ್ಲಿ ಆ ರೂಟಲ್ಲಿ ಬರುವಾಗ ಇವರು ನೋಡ್ಲಿಕ್ಕೆ ಉಂಟು. ಆಗ ನಾನು ಆವಾಗ ಇವರು ಕೇಳಲಿಕ್ಕೆ ಉಂಟಂತೆ, ಒಂದು ಏನು ಹುಡುಗಿ ಅಂತ. ಸಂಪದಿದ್ದೇನೆ ಇವಾಗ. ಹಾಗೆ ಅವರಿಗೆ ಆತ್ಮೀಯತೆ ಇತ್ತು, ದೂರಕ್ಕೆ. ನಾನು ಬಿಟ್ಟಿದ್ದೇನೆ ಅಂತ ಇವ್ರಿಗೆ ಗೊತ್ತಾಗುವಾಗ ಇಂಚಿನ ಈತು ಸೌಕರ್ಯ ಸ್ವಲ್ಪ ನಿದಾಯ ಬಿಡಿ ಅಂತೇಳಿ ಆಗ ಒಂದು ಪ್ರಶ್ನೆ ಇಲ್ಲ. ಅದನ್ನು ಇವತ್ತಿನವರೆಗೆ ನಡೆಸಿದ್ದಾರೆ ಅವರು. ಸರಿ ಅಂತ ಹೇಳಿದೆ. ನಾನು ಕುಂಟಾರಿಗೆ ಹೋದೆ. ಅಲ್ಲಿ ಏನು ಕೊಟ್ಟರು, ಏನು ಕಡಿಮೆ ಆಯಿತು ನಾನು ಇವ್ರ ಹತ್ರ ಕೇಳ್ತಾ ಇದ್ದೆ, ಇವರು ಕೊಡ್ತಾಯಿದ್ದೆ. ಕುಂಟಾರ ಮೇಳಕ್ಕೆ ಹೋಗಿ 1ನೇ ವರ್ಷಕ್ಕೆ 2ನೇ ವರ್ಷ ಆಗುವಾಗ ಅರ್ಧ ತಿರುಗಾಟ ಆಗುವಾಗ ಇವರೇ ಫೋನ್ ಮಾಡಿದ್ವಿ, ಬರುವ ವರ್ಷ ನಮ್ಮದ್ದು ಮೇಳ ಉಂಟು, ಜಾಗ್ರತೆ ಮಾಡಿಕೋ. ನನಗೆಂತಲ್ಲ, ಶಂಕರಣ್ಣ ನಾವೆಲ್ಲ ಇದ್ದೇವೆ ಕುಂಟಾರಿನಲ್ಲಿ. ಎಲ್ಲ ಒಳ್ಳೆ ಸಿಟ್ಟಿತ್ತು, ಅಮ್ಮನೆಯರು ಎಲ್ಲ ಒಟ್ಟಿಗೆ ಇದ್ದೆವು. ಆವಾಗ ಹೇಳಿದರು ಎಡನೀರು ಮೇಳ ಅಂತ ಆಯಿತು. ಸ್ವಾಮಿಗಳು ಮತ್ತು ದನಿಗಳು ಸರಿ ಮಾಡಿ ಎಡನೀರಿಗೆ ಬಂದೆವು ನಾವೆಲ್ಲ. ಎಡನೀರು ಮೇಳ 2 ವರ್ಷ ಆಗುವಾಗ ಹೊಸನಗರ ಆಯಿತು. ನಾನು ಹೊಸನಗರ ಮೇಳಕ್ಕೆ ಬಂದೆ. ಯಾಕಂದರೆ ನಾನು ಹೇಳಿದಲ್ಲ, ಈ ಮಾತು ಕೊಟ್ಟವರು ನನ್ನನ್ನು ನೋಡ್ತಾ ಇದ್ದಾರೆ, ಇವರನ್ನು ಬಿಡಲಿಕ್ಕೆ ನಾನು ಸಾಧ್ಯ ಇಲ್ಲ. ಇವರನ್ನು ಹಿಂಬಲಿಸಿಕೊಂಡು ಬಂದೆ ನಾನು. ಹಾಗೆ ಬಂದವ. ಅದರಿಂದ ಮೇಲೆ ಮತ್ತೆ ಎಡನೇ ಅಂತೂ ಶಾಂಭಟ್ರ ಅಂಡರಲ್ಲೇ ಅವತ್ತಿನ ಮಾತಿಂದ ಇವತ್ತಿನವರೆಗೆ ನಾನು ಇವರೊಟ್ಟಿಗೆ ಏನು ಕೊರತಾಗಲಿಲ್ಲ. ಮತ್ತು ಯಕ್ಷಗಾನದಲ್ಲಿ ಒಬ್ಬ ಒಂದು ಸಾಮಾನ್ಯ ಪುಂಡವೇಷಧಾರಿಯಾಗಿ ನಾನು ಸಂತೃಪ್ತ. ತುಂಬ ಬದುಕಿಗೆ ಬೇಕಾದಷ್ಟು ಅಂದರೆ ಒಂದು ಮನೆ ಮಾಡಿಕೊಂಡಿದ್ದೇನೆ, ಮದುವೆಯಾಗಿದೆ, ಮಕ್ಕಳಿದ್ದಾರೆ.
ತಾಯಿ ತಮ್ಮ ಒಂದು ಸಂಸಾರ ಒಳ್ಳೆ ಜೀವನ ನಡೀತಾ ಉಂಟು ನಮ್ಮದು. ಆರತಿ ಅಂತ ಅವಳು ಕಾಸರಗೋಡು ಕೂಡ್ಲಿನವಳು. ಇಬ್ಬರು ಮಕ್ಕಳು, ಮಗನಿಗೆ 7 ವರ್ಷ, ಈಗ 3rd ಸ್ಟ್ಯಾಂಡರ್ಡ್, ಇನ್ನು ಇಂಗ್ಲೀಷ್ ಮೀಡಿಯಮಲ್ಲಿ. ಸಮೃದ್ಧ ಡಿ ರೈ ಅಂತ ಅವನ ಹೆಸರು. ಮಗಳಿಗೆ 4 ವರ್ಷ, ಅವಳ ಹೆಸರು ಯುಬಾ ಡಿ ರೈ ಅಂತ. ಮತ್ತು ತಾಯಿ ಇಂದಿರಾ ರೈ ಅಂತ. ತಂದೆ ನಾನು ಮದುವೆಯಾಗಿ ಒಂದು 15 ದಿವಸದಲ್ಲಿ ತೀರಿದ್ದಾರೆ. ಅಂದರೆ ನಾನು ಅವರು ಮದುವೆ ಆದಷ್ಟು ಬೇಗ ಅವರಿಗೆ ಬೇಕಾಗಿ. ನನ್ನ ತಂದೆ ಹೇಳಿದರು ಒಂದು ದಿನ ನನ್ನ ಕರೆದು, ನಿನ್ನದಾದರೂ ಒಂದು ಮದುವೆ ನೋಡಬೇಕು. ಹಾಗೆ ಭಾಳ ಅವಸರದಲ್ಲಿ ನಾನು ನನ್ನ ಮದುವೆಗೆ ಬಂದು ಚಂದ ಕೂತಿದ್ದಾರೆ, ತಂದೆ ಎಲ್ಲ ಆಗಿದೆ. ಕೊನೆಯ ದಿನ ಅದೇ ಮದುವೆಗೆ 14 ಜನವರಿ 14 ಮಕರ ಸಂಕ್ರಮಣ ದಿನ, ಡಿಸೆಂಬರ್ 28ಕ್ಕೆ ಮದುವೆ. ಮಕರ ಸಂಕ್ರಮಣ ದಿನ ಮಧ್ಯಾಹ್ನ ನನ್ನ ತಂದೆ ತೀರಿದ್ದಾರೆ. ಅಷ್ಟೇ, ಮದುವೆಗೆ 14 ದಿವಸ. ಚಂದ ನೋಡಿದ್ದಾರೆ, ಬಂದಿದ್ದಾರೆ, ಎಲ್ಲ ಇದು ಬಂದವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ. ಹಾಗೆ ಈಗ ಅಮ್ಮ ಮತ್ತು ತಮ್ಮ ಪ್ರಕಾಶ್ ರೈ ಅಂತೇಳಿ, ಅವ ಅಲ್ಲಿ ಕೃಷಿ ಎಲ್ಲ ನೋಡಿಕೊಂಡಿದ್ದಾನೆ. ಹೌದೌದು, ನೋಡಿಕೊಂಡು ಮನೇಲಿದ್ದಾನೆ. ಪ್ರೆಸೆಂಟ್ ತೆಂಕುತಿ ಯಕ್ಷಗಾನದಲ್ಲಿ ಪುಂಡು ವೇಷಧಾರಿಗಳಾದರೆ 2. ನೀವು ಚಂದ್ರಣ್ಣ. ನಿಮ್ಮ ಮತ್ತು ಚಂದ್ರಣ್ಣನ ಒಡನಾಟ ಹೇಗೆ, ಎಷ್ಟು ವರ್ಷದ್ದು? ಇಲ್ಲ, ನಮ್ಮ ಒಂದು ಒಡನಾಟ ಎಡನೀರು ಮೇಳದಿಂದ. ಅಂದರೆ ನಾನು ಕುಂಟಾರ ಮೇಳಕ್ಕೆ ಹೋಗುವಾಗಲೂ ನನಗೆ ಒಂದು ಚಂಡಮುಂಡರು ಮಾಡಲಿಕ್ಕೆ ಜೊತೆ ಇರಲಿಲ್ಲ. ಆವಾಗ ನನಗೆ ಜೊತೆ ಯಾರು ಗೊತ್ತುಂಟಾ? ನನ್ನ ತಂದೆ ಅಂದರೆ ತಂದೆಯ ಪ್ರಾಯ ಬೆಳ್ಳಾರ ವಿಶ್ವನಾಥ ರೈಗಳು. ನಾನಾಗ ಹುಡುಗ, ನನಗೆ ಇವರು ಕುಣಿಯುವುದಿಲ್ಲ, ಏನು ಮಾಡಬೇಕು? ಎಡನೀರಿಗೆ ಬಂದ ಜಗ್ಗಣ್ಣ, ಪೆರ್ಲ ಜಗ್ಗಣ್ಣ ಕೂಡ ನನಗೆ ಜೊತೆಯಾಗಿದ್ದಾರೆ ಚಂಡಮುಂಡರಿಗೆ. ಈ ಒಂದು ಕೊರತೆ ಎಡನೀರು ಮೇಲೆ ಶಾಂಭಟ್ರು ಮತ್ತು ಸ್ವಾಮಿಗಳು ಮಾಡುವಾಗಲೂ ಜೊತೆ ಇಲ್ಲ ನನಗೆ, ನಾನಿದ್ದೇನೆ. ಆವಾಗ ಪುತ್ತೂರು ಮೇಳ ಆಗ್ತಾಯಿತ್ತು. ಸರಪಾಡಿ, ಸೀತಾರಾಮಣ್ಣ ಎಲ್ಲ ಅದರಲ್ಲಿದ್ದರು. ಅಂಬಪ್ರಸಾದ್ ಕೊಳ್ತಿಗೆ ಪುತ್ತೂರು ಮೇಳ ಒಂದಿತ್ತು. ಅಷ್ಟಮಂಗಳ ಅಂತ ಅವ್ರದ್ದೊಂದು ಪ್ರಸಂಗ ಇತ್ತು, ಟೆಂಟಿನ ಮೇಳ. ಆವಾಗ ಇವ ನನಗೆ ಧರ್ಮಸ್ಥಳದ ಕೇಂದ್ರದಲ್ಲಿರುವಾಗ ಈ ಕೇಂದ್ರಕ್ಕೆ ಬರ್ತಾ ಇದ್ದ ಚಂದ್ರ. ಆವಾಗಲೇ ಇವನು ನನಗೆ ಗುರ್ತ ಪರಿಚಯ ಅಷ್ಟೇ. ಇವ ಕರ್ನಾಟಕ ಮೇಳದ ಕಲಾವಿದ ಅವಾಗ. ಮತ್ತು ನಾವು ಆಟದಲ್ಲೆಲ್ಲ, ನಾನು ಧರ್ಮಸ್ಥಳ ಮೇಳದಲ್ಲಿ ಇರುವಾಗ ಇವನಿಗೆ, ಅಂದರೆ ಧರ್ಮಸ್ಥಳ ಮೇಳಕ್ಕೆ ಆವಾಗ ಇವನಿಗೆಲ್ಲ ಎಂಟ್ರೆನ್ಸ್ ಸಿಗಲಿಲ್ಲ. ಇವ ತುಳು ಪ್ರಸಂಗದಲ್ಲೇ ಇದ್ದದವ. ಇವ ನನಗೆ ಎಲ್ಲಿಯಾದರೂ ಸಿಕ್ಕುವಾಗೆಲ್ಲ ಹೇಳಿದ್ರು, ನಿಕ್ಕೊಂದು ಜೊತೆ ನನ್ನ ಲೆಪ್ಪು ಮಾರಾಡಿ, ನಿಕ್ಕ ಜೊತೆ ಇದ್ದತ ಮಾರ, ಏನೋ ನಿಂಗೆ ಪಣ್ಣು ಮಾರ. ಆ ಕರ್ನಾಟಕ ಮೇಲೆಲ್ಲ ಉಂಟು, ಮಾಂಕಾಳಿ ಎಪ್ಪೆ ಹಣ್ಣು, ಬುರಾಂಡು, ಈತ ಅಷ್ಟಮಂಗಳ ಹಣ್ಣು ಉಂಟು ಮಾರ. ಅಲ್ಲಿ ತೊಂದು ಬಂದಿದ್ದು ನಾನು ದನಿಗಳ ಹತ್ರ ಹೊತ್ತು ಸ್ವಾಮಿಗಳ ಹತ್ರ ಒಂಜಿ ಜೊತೆ ಬೋಡತ್ತ ಚಂದ್ರಶೇಖರನ ಧರ್ಮಸ್ಥಳ ಮಾಡ್ಕೊಂಡು ಸರಿ ಇದ್ದೀವಿ ಶಾಂಭಟ್ರು ಸ್ವಾಮಿಗಳು. ಹಾಗೆ ಎಡನೀರು ಮೇಳ ಇವರು ಮಾಡುವಾಗ ಚಂದ್ರಶೇಖರ ಪೌರಾಣಿಕ ಪ್ರಸಂಗಕ್ಕೆ ಎಂಟ್ರಿ ಆದ ಹೊತ್ತು. ಚಂದ್ರಶೇಖರ ನಮ್ಮ ಎಡನೀರು ಮೇಳಕ್ಕೆ ಬಂದ ವರ್ಷ ಭಾರತ ರತ್ನ ಮತ್ತು ಗಾಂಗೆ ಅಂತ 2 ಪ್ರಸಂಗಗಳು. ಭಾರತ ರತ್ನದಲ್ಲಿ ಶುರುವಿಗೆ ಭೀಷ್ಮಾಚಾರ್ಯ ಭಾರತ ರತ್ನ ಪ್ರಶಸ್ತಿ ತಗೊಳ್ಳೋದು. ಕೃಷ್ಣಾರ್ಜುನದ ಅಭಿಮನ್ಯು ಸಣ್ಣ ಹುಡುಗ, ಕನಕಾಂಗಿದ್ದು ಅಭಿಮನ್ಯು ಕಳೋದು. ಇದನ್ನು ಒಬ್ಬನೇ ಮಾಡ್ತಾ ಇದ್ದೆ ನಾನು ಬೆಳಿಗ್ಗೆವರೆಗೆ. ಆವಾಗ ಚಂದ್ರನ ಪರಿಚಯ ಇವರಿಗೆ ಇರಲಿಲ್ಲಲ್ಲ, ಯಾರಿಗೆ ಶಾಂಭಟ್ರಿಗೆ ಆಗಲಿ ಸ್ವಾಮಿಗಳಿಗೆ ಇವನ ಟಚ್ ಇರಲಿಲ್ಲ. ಆಗ ನಾನು ಹೇಳಿದೆ, ಇವ ಇದ್ದಾನಲ್ಲ, ಯಾವುದಾದ್ರೂ ಒಂದು ಅವನಿಗೆ ಕೊಡಿ. ಅಭಿಮನ್ಯು ಕಾಳಗದನ್ನು ಕೊಟ್ಟರು ಅವರಿಗೆ. ಆ ಟೈಮಿನಲ್ಲಿ ಹೇಳಿದ್ದು, ಈಗಿದ್ದಲ್ಲ ವಿಮರ್ಶೆ, ಚಂದ್ರನಿಗೆ ಅಷ್ಟು ಅನುಭವ ಇರಲಿಲ್ಲಲ್ಲ, ಅದು ಇವರಿಗೆ ಸಾಕಾಗಲಿಲ್ಲ. ಅದಾಗೋದಿಲ್ಲ, ಅಭಿಮನ್ಯು ಕಾಳಗದ್ದು ನೀನೇ ಮಾಡಬೇಕು ಅಂತ ಹೇಳಿದ್ರು. ಕೊಳೆಕಾಡಿ ಅಶೋಕ ಅಂತ ಒಬ್ಬ ಶ್ರೀವೇಶದೇವ ಇದ್ದ, ಗೊತ್ತುಂಟಾ? ಮೂಲ್ಕಿ ಕಿನ್ನಿಗೊಳ್ಳಿ ಹತ್ರ ಈ ಶಂಭುಕುಮಾರ್ ಅಂತ ಅವರೊಟ್ಟಿಗಿದ್ದರು. ಹಾವು ಕಚ್ಚಿ ಸತ್ತದವ ಮಳೆಗಾಲದಲ್ಲಿ. ಅವ ಸುಭದ್ರೆ, ಅವಾಗ ಅವ ನಾಟಕದಲ್ಲೆಲ್ಲ ಅಭಿನಯ ಮಾಡ್ತಾ ಇದ್ದ. ಈ ಸುಭದ್ರೆ ಭಾಗವನ್ನು ಅಭಿಮನ್ಯು ಮತ್ತು ಸುಭದ್ರೆ ಇದ್ದು ಸಭೆಯನ್ನು ಕೂಗಿಸಲಿಕ್ಕೆ ಆಗ್ತದೆ ಅಂತ ತೋರಿಸಿದವ ಅವ ನಾಟಕ ಕಲಾವಿದ. ಅಭಿಮನ್ಯು ಸುಭದ್ರೆ ಹತ್ರ ಹೇಳುವಾಗ ಇವ ಕಂಬ ಕೈಬಿಟ್ಟು ಇಡೀ ಕೂಗುದಿ. ಇದರಿಂದ ನನಗೆ ಅದು ಪ್ಲಸ್ ಪಾಯಿಂಟ್ ಆಯಿತು. ಅಯ್ಯೋ
ಜೀವನದಲ್ಲಿ ಜೊತೆ ಅಂತ ಇವತ್ತಿಗೂ ಅದರಷ್ಟೇ ನಾವು ದಾಖಲೆ ಮಾಡಿದ್ದೇವೆ. ಮಾಡದ ದಾಖಲೆ ಯಾವುದಿಲ್ಲ. ಸಂಪಾಜೆ ಎಷ್ಟು ಹೋಗ್ತಾ ಆಗಲಿ, ಬೆಂಗಳೂರಿನಲ್ಲಿ ಆಗಲಿ, ಎಲ್ಲಿ ಹೋದ್ರೆ ಆಗಲಿ, ನಾವು ಬಿಟ್ಟು ಕೊಡುವುದೇ ಇಲ್ಲ ಇನ್ನೊಬ್ಬರನ್ನು. ನಾನು ಮತ್ತೊಮ್ಮ ಇದ್ದರೆ ನಮ್ಮ ಎದುರಿಗೆ ಯಾರೂ ಬರುವುದೂ ಇಲ್ಲ. ಅದು ಇವತ್ತಿಗೂ ಅದರಷ್ಟೇ, ಇವತ್ತಿಗೂ ಅಷ್ಟೇ. ಚಂದ್ರ ದಿವಾಕರಣ ಅಕ್ಲೆ ಇದ್ರೆ ಎಂಟ್ಲಿಜ್ಜ ಅದು ಹಾಗೆಂತೇಳಿ ನಾವು ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೋಗೋದಿಲ್ಲ. ಅವನಿಗೆ ಏನಾಗ್ತದೆ ಅಂತ ಹೇಳಿದರೆ ಅವನೊಂದು ಸಂದರ್ಶನದಲ್ಲಿ ಹೇಳಿದೆ, ನಾವು ಆವತ್ತು ತಿರುಗಿದೇವಲ್ಲ, ಅವನಿಗೆ ದುಂಬೆ ಪಾತ್ರ ಬಂದರು ಅಂತ ಕೇಳುವಾಗ ನಿಜಪ್ಪ ನಿಜವಾಗಿ ಮಾತಾಡಲಿಲ್ಲ. ಅವನಿಗಾಗುದಂತೆ ದಿವಾಕರ ತಿರುಗಿ ಯಾಣೆಯನ್ನು ಬುಡ್ದು ಹೊರಡುದಾಯಿ ಅಪ್ಪಗ ಆಗಲ್ಲ ಅಂತೇನೆ, ನನಗೂ ಹಾಗೆ ಆಗ್ತದೆ. ಯಾಣದೆ ನೀವು ಈ ನಮ್ಮ ಸ್ಪರ್ಧೆಯಲ್ಲಿ ಒಟ್ಟು ಕಾರ್ಯಕ್ರಮ ಒಂದು ದಾಖಲೆ ಆಯಿತು. ಅದು ಇವತ್ತು ಚಂಡ ಉಂಡರು ಮಾಡಿದಾಗ ಅವನು 100 ಆರಿದ್ರೆ ನನಗಾಗೋದು ನೂತ ಉಂಜಾಡಲಾಗಿದೆ ಬಿಡ. ಅದು ಆದ ಕಾರಣ ಅದು ಒಟ್ಟಂದದಲ್ಲಿ ಆಟ ಆಡಿಸುವವರಿಗೆ ನೋಡಿದ ಪ್ರೇಕ್ಷಕರಿಗೆ ಕಾರ್ಯಕ್ರಮ ಒಳ್ಳೆಯದಾಗ್ತದೆ. ಈಗ ನನ್ನೊಟ್ಟಿಗೆ ಒಂದು ಹುಡುಗ ಬಂದರೆ ಅವ 25 ಆರಿದ್ರೆ ನಾನೊಂದು 26 ಇಳಿತಾನೆ, ಅದು ಲೆಕ್ಕ ಇದೆ. ಚಂದ್ರನನ್ನು ಎದುರು ಬರುವಾಗ ನಮಗೆ ಸ್ಪರ್ಧೆ ಬರ್ತದೆ ಮಾನಸಿಕವಾಗಿ. ಅಂದರೆ ವಿರೋಧ ಅಂತಲ್ಲ, ನೋಡುವ 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 ಏನು ಮಾಡುವ. ಕಷ್ಟಪಟ್ಟು ಯಕ್ಷಗಾನಕ್ಕೆ ಬಂದವರು. ಹೌದು, ಏನೂ ಇಲ್ಲದೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ನೋಡಿ ನಿಮ್ಮ ವೇಷ ಎಲ್ಲರೂ ನೋಡಿ ಡೈರೆಕ್ಟಾಗಿ ರಂಗಸ್ಥಳಕ್ಕೆ ಬರ್ತಾರೆ. ಈಗಿನ ಪೀಳಿಗೆ ಹೊಸ ಯುವಕರಿಗೆ ಇನ್ನೊಂದು ಏನಾದ್ರು ಕಿವಿ ಮಾತು, ಯೂಟ್ಯೂಬಿನಲ್ಲಿ ನೋಡಿ ದಿವಾಕರ ಏನು ಮಾಡ್ತಾನೆ ಅಂತ ನೋಡಿ ಹಾಗೆ ಇನ್ನೊಬ್ಬರು ಅದನ್ನು ಮೇಕಪ್ ಮಾಡಿ ಅವನನ್ನು ಕಟ್ಟಿಬಿಟ್ಟು ರಂಗಸ್ಥಳಕ್ಕೆ ದೂಡಿಬಿಟ್ಟು ಏನೋ ನಾನು ಹೇಳಿದ್ದ, ನಾನು ದಿವಾಕರ ಏನು ಮಾತಾಡ್ತೇನೆ, ಇವತ್ತು ಮಾತಾಡಿದ್ದು ನಾಳೆ ಮಾತಾಡಲಿಕ್ಕಿಲ್ಲ. ನಾನು ಅವ ಎಷ್ಟು ಮಾಡಿದರೆ ಅದನ್ನೇ ಮಾತಾಡಬೇಕಲ್ಲ. ಮತ್ತೆ ನಿಜವಾಗಿ ಅಭಿಮನ್ಯು ಮಾಡಲಿಕ್ಕೆ ದಿವಾಕರ್ ರೈ 20 ವರ್ಷ ತಿರುಗಾಟ ಮಾಡಿದ್ದಾನೆ. ಸರಿಯಾದ ಅಭಿಮನ್ಯು ಮಾಡಿದ್ದು ಈಗ ನಾನು 9 ವರ್ಷದಿಂದ ಮೇಲೆ, 9 ಅಲ್ಲದ್ರೆ ಒಂದು 15 ವರ್ಷ ಕಳೆದ ಮೇಲೆ ನಾನು ಮಾಡಿದ್ದೆ. ಯಾಕೆ ಅದನ್ನು ಮಾಡಿದ್ದೆ ಅಂತ ಹೇಳಿದರೆ, ನಾನು ಸಾರಥಿ ಮಾಡಿ ಶ್ರೀಧರ ಭಂಡಾರಿಯ ವೇಷವನ್ನು ನೋಡಿ 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 ಅಲ್ಲಿ ಅವರು ಏನು ಮಾತಾಡ್ತಾರೆ, ಸುಭದ್ರೆ ಹತ್ರ ಏನು ಮಾತಾಡ್ತಾರೆ, ಇದನ್ನು ನೋಡಿ ನೋಡಿ ಮತ್ತೆ ಸ್ವಲ್ಪ ನಾವು ನಮ್ಮ ಮನೋಧರ್ಮಕ್ಕೆ ಅದನ್ನು ಬದಲಾವಣೆ ಮಾಡಿಕೊಳ್ಬೋದು. ಆದರೆ ಅಡಿಪಾಯ ಅದಿರಬೇಕಲ್ಲ. ಈಗ ಯಾರೇ ಈಗಿನ ಹುಡುಗರು ಅಭಿಮಾನಿ ಮಾಡಿ ಬರಲಿ ಅಲ್ಲ, ಎಲ್ಲರೂ ಅಂತ ಹೇಳುವುದಿಲ್ಲ, ಒಳ್ಳೊಳ್ಳೆ ಪ್ರತಿಭಾವಂತರಿದ್ದಾರೆ, ಆಕ್ಷೇಪ ಅಲ್ಲ ನನ್ನದು. ರಪ್ಪ ದ್ರೋಣ ನಿನ್ನ ಗುರು ಯಾರು ಅಂತ ಕೇಳಿದರೆ ಅಭಿಮಾನಿ ಯಾರು ಅಂತ ಹೇಳ್ತಾರೆ. ನೋಡು, ಒಂದು ಉತ್ತರ ಕೊಡಲಿ ಮಕ್ಕಳು. ಯಾಕೆಂದರೆ ಕಲಿಸಿದವರು ಅದನ್ನು ಹೇಳಲಿಲ್ಲ. ನೀ ನಮ್ಮನೆಯವರು ಕುಣಿ ತಿರುಗು ಇದನ್ನಿಷ್ಟು ಹೇಳು ಅಂತ ಹೇಳಿದ್ದಾರೆ. ಅದು ಅವರ ದೌರ್ಭಾಗ್ಯ ಅಲ್ವಾ ಪಾಪ. ಆ ಮಕ್ಕಳಿಗೆ ಅದು ಗೊತ್ತಿರಬೇಕು ಅಂತ. ಅಭಿಮನ್ಯು ಅಂತ ಹೇಳಿದರೆ ಅವನ ಇಡೀ ಹಿನ್ನೆಲೆ ಗೊತ್ತಿದ್ದರೆ ಅದು ಬಹಳ ಒಳ್ಳೆಯದು ಅಂತ ಅವರ ಬದುಕಿಗೆ. ಎಲ್ಲಿ ಬೇಕಾದರೂ ಧೈರ್ಯದಲ್ಲಿ ಹೋಗಿ ಅವರಿಗೆ ಅಭಿಮನ್ಯು ಮಾಡ್ಬೋದು. ಮತ್ತು ಅಭಿಮನ್ಯು ಪಾತ್ರ ಅಂತ ಹೇಳಿದರೆ ನುಗ್ಗಿದ ಕೂಡಲೇ ಒಂದಿಷ್ಟು ಹಾರುವುದು ಇದು ಮಾಡಿದಲ್ಲ, ಪಾತ್ರ ಚಿತ್ರ ನೋಡಿಕೊಳ್ಬೇಕು. ಅಭಿಮನ್ಯು ಸಾಯುವ ಮೊದಲೇ ಸಾಯಬಾರ್ದಲ್ಲ. ನಾವೆಲ್ಲ ಅದನ್ನು ನೋಡಿಕೊಳ್ತೇವೆ. ಈ ಅನುಭವ ನಮಗೆ ಬಂದದ್ದು ಹಿರಿಯರನ್ನು ನೋಡಿ. ಶ್ರೀಧರ ಭಂಡಾರಿಯನ್ನು ನಾವು ನೋಡ್ತಾ ಇದ್ದೆ. ನಾನು ನೋಡಿದ್ದು ಯಕ್ಷಗಾನ ಪ್ರಪಂಚದಲ್ಲಿ ನಿಜವಾಗಿ ನಾನು ಪುಂಡುವೇಷದ ಒಂದು ಕಲಾವಿದನಾದದ್ದೇ ಅವರದ್ದು ನೋಡಿದ್ದು ಬಿಟ್ಟರೆ, ಮತ್ತು ಕ್ರಿಶ್ಚಿಯನ್ ಬಾಬು ಇವು ಹೊಸ ಹಿತ್ಲು ಮಾಲಿಂಗ ಭಟ್ರು ಅದನ್ನೆಲ್ಲ ಅವರು ನೋಡಿ ಕಲ್ತದಂತೆ. ಮೊನ್ನೆ ಅವರು ತೀರಿ ಹೋಗುವಾಗ ಅದು ಬಂತೆಲ್ಲ ಅದರಲ್ಲಿ. ಆದರೆ ಹೊಸ ಹಿತ್ಲು ಮಾಲಿಂಗ ಭಟ್ರನ್ನು ಜೀವದಲ್ಲಿ ನಾನು ನೋಡಿದ್ದೇನೆ. ಅಂದರೆ ಪ್ರಾಯದಲ್ಲಿ ಮೊನ್ನೆ ನನ್ನ ಅಭಿಮನ್ಯು ನೋಡಿ ನನ್ನ ಹತ್ರ ಚೌಕಿ ಬಂದು ಹೇಳಿದರು, ಶ್ರೀಧರ ಭಂಡಾರಿ ಉಂಡ ನಾನು ಈ ಮಗ ಅಂತೇಳಿ ನಾನು ಅವರ ಕಾಲು ಹಿಡ್ಕೊಂಡಿದ್ದೇನೆ ಅಲ್ಲಿ ಸಂತರ್ಕದಲ್ಲಿ. ಆದರೆ ಕ್ರಿಶ್ಚಿಯನ್ ಬಾಬಾ ನಾನು ಜೀವದಲ್ಲಿ ಕೂಡ ನೋಡಲಿಲ್ಲ. ಅಂದರೆ ಹೀಗೆ ವೇಷದಲ್ಲದೆ ನಾನು ನೋಡಲಿಲ್ಲ. ನಾನು ನೋಡಿದ್ದು ಶ್ರೀಧರ ಭಂಡಾರಿ ಜೊತೆ.
ಈಗ ಮೊನ್ನೆ ನನಗೆ ಆಘಾತ ಆದದ್ದು ಏನಂತ ಹೇಳಿದರೆ, ಇವ್ರ ಹತ್ರ ಕಲೀಲಿಕ್ಕೆ ತುಂಬ ಇತ್ತು, ಇವರು ಇಷ್ಟು ಬೇಗ ಹೋಗಿಬಿಟ್ರಲ್ಲ ಅಂತ ಒಂದು ಬೇಜಾರಾಯಿತು. ಈ ಅವ್ರು ನಿಜವಾಗಿ ಇಷ್ಟು ಬೇಗ ಹೋಗ್ತಾರೆ ಅಂತ ಗೊತ್ತಿದ್ದರೆ ಅವ್ರ ಹತ್ರ ಇದ್ದದನ್ನೆಲ್ಲ ತಗೊಳ್ತಿದ್ದೆ ನಾನು ಮೊದಲೇ. ಹೇಳಿ ನನಗೆ ಹೇಳಿದನು ಏನು ಏಕೆ ಅಂತ ನಿರೀಕ್ಷೆ ಮಾಡಲಿಲ್ಲ, ಅನಿರೀಕ್ಷಿತ ಇವರ ಆಘಾತ ಮೊನ್ನೆ ಅಷ್ಟೇ. ಯಾಕೆಂದರೆ ಅವರ ಪರಂಪರೆ ಆಗಿತ್ತು. ಶಿನಪೌಂಡರುಗಳು ಎಷ್ಟೋ ವರ್ಷ ಬದುಕಿದ್ದಾರೆ, ಮತ್ತು ಮೊನ್ನೆವರೆಗೂ ಇವರು ಗಟ್ಟಿ ಇದ್ದರು. ಈಗ ಆಗ್ತದೆ ಅಂತ ಕಲ್ಪನೆ ಇರಲಿಲ್ಲ. ಆಗ್ತದೆ ಅಂತ ಒಂದು ವೇಳೆ ದೇವರು ನಮಗೊಂದು ಸೂಚನೆ ಕೊಡ್ತಿದ್ರೆ ಅದಕ್ಕಿಂತ ಮೊದಲೇ ಅವ್ರ ಹತ್ರ ಹೋಗಿ ನೋಡಿ ನಿಮ್ಮದು ಏನು ಉಂಟು ಅದನ್ನು ನಮಗೆ ಕೊಟ್ಟು ಹೋಗಿ ಅಂತ ಹೇಳ್ತಾ ಇದ್ದೆವು. ಅದು ಅನಿರೀಕ್ಷಿತ, ಏನು ಮಾಡಲಿಕ್ಕಾಗ್ತದೆ. ಆದರೂ ನನ್ನ ಹತ್ರ ನಾನೀಗ ಅಭಿಮನ್ಯು ಮಾಡೋದಾದರೂ ನನ್ನ ನಡೆ ಅವರದ್ದೇ, ಸ್ವರೂಪ ಚೇಂಜ್ ಉಂಟು, ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ. ಆ ನಡೆ ಅದೇ. ಈಗ ನಾನು ಕೆಲವು ಅರ್ಥ ಹೇಳ್ತೇನಲ್ಲ ಅದೆಲ್ಲ ಅವರದ್ದೇ. ಸುಭದ್ರೆಯಲ್ಲಿ ಅರ್ಥ ಹೇಳ್ತೇನೆ, ಮತ್ತು ಇದು ಒಂದು ಯಾವುದು ಭೌರವಾದರೆ ಹರಣವದನಿ ಅಂತ, ಅದೆಲ್ಲ ಅವರದ್ದೇ. ಅವರೇ ನನಗೆ ಬರೆದು ಕೊಟ್ಟು ನನ್ನ ಬಾಯ್ಪಾಠ ಮಾಡ್ತೀವಿ, ಇದನ್ನು ಹೇಳಬೇಕು ನೀನು ಅಂತ. ಮಾಡೋದಕ್ಕೆ ಹೋಗುವೆಯಾ? ನಂಬಿಕೆ ಉಂಟು, ಭರವಸೆ ಉಂಟು. ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಗೊತ್ತಿದೆಯೋ ಮಗ? ಯಾರಿದ್ದಾರೆ? ಈಗ ಪುಂಡು ವೇಷಕ್ಕೆ ಎಲ್ಲ ವೇಷಕ್ಕೆ ಕಂಪೇರ್ ಮಾಡಿದ್ರೆ ಪುಂಡು ವೇಷಕ್ಕೆ ಸ್ವಲ್ಪ ಎನರ್ಜಿ ಸ್ಟ್ರೆಂತ್ ಜಾಸ್ತಿ ಬೇಕು. ಖಂಡಿತ. ಇದನ್ನ ಹೇಗೆ ನೀವು ಮೇಂಟೈನ್ ಮಾಡ್ತೀರಿ? ಅಲ್ಲ ಈಗ 50-60 ಸುತ್ತು ಸ್ವಭಾವ ಮನುಷ್ಯನಿಗೆ ಸಾಧ್ಯವೇ ಇಲ್ಲ. ನಾವು ಸುತ್ತಿದ್ರೆ ತಲೆ ಸುತ್ತಿ ಬೀಳ್ತದೆ ಅಂಥ ಅನುಭವಗಳು. ಅದು ಹೇಗೆ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತೀರಿ? ಮುಂದೆ ಬರುವ ಹುಡುಗರಿಗೆ ಈಗಿನ ತೆಗೆಯೋದಂದರೆ ಒಬ್ಬೊಬ್ರು ಒಂದೊಂದು ರೀತಿ ತೆಗಿತಾರೆ, ಏನೇನೋ. ಹೇಗೆ ಅದರದ್ದು ಏನೋ ಒಂದು ನ್ಯಾಕ್ ಟೆಕ್ನಿಕ್ ಅಲ್ಲ ಕಲ್ತು ಬರುದಾ? ಟೆಕ್ನಿಕ್ ಅಲ್ಲ, ನ್ಯಾಕ್ ಅಲ್ಲ, ಯಾವುದೇ ಒಂದು ಔಷಧಿಯಿಂದ ನಾವು ಹಾರಲಿಕ್ಕೆ ಸಾಧ್ಯವೇ ಇಲ್ಲ, ಅಥವಾ ಇನ್ನೊಬ್ಬ ಹೇಳಿಕೊಟ್ಟು ಹಾರಿಸಲಿಕ್ಕೂ ಸಾಧ್ಯ ಇಲ್ಲ. ಅದು ನೀವು ಹೇಳಿದಾಗ ಒಂದು ಸಣ್ಣದಿಂದಲೇ ಅದು ಬರಬೇಕು. ಅದು ಹೇಳಿದಲ್ಲ, 15 ವರ್ಷದಿಂದ ನಿತ್ಯ ವೇಷಕ್ಕೆ ಬಂದರೆ ಈ ನಿತ್ಯ ವೇಷದಲ್ಲಿ ಅಷ್ಟು ಏರುಬತ್ತೆ ಕೊಡ್ತಾರೆ. ಮುಖ್ಯ ಶ್ರೀವೇಷ ಅಥವಾ ಪೀಠಿಗೆ ಶ್ರೀವೇಷದಲ್ಲಿ ಅಷ್ಟು ಏರುಬತ್ತೆ ಕೊಡ್ತಾರೆ. ಯಾಕೆ? ಅದು ಹಾರಲಿಕ್ಕೆ ಅಭ್ಯಾಸ ಆಗಲಿಕ್ಕೇ ಕೊಡುವುದು ಮಕ್ಕಳಿಗೆ. ಅದನ್ನು ದಾಟಿ ಮತ್ತೊಮ್ಮೆ ದೇವೇಂದ್ರ ಬಲಕ್ಕೆ ಬರುವುದು. ದೇವೇಂದ್ರ ಬಲಕ್ಕೆ ಹಾಗೆ ಕೆಲಸ ಕೊಡ್ತಾರೆ. ಮೊದಲು ನಿಧಾನ ಬತ್ತಿ ಕೊಡುವುದು, ಏರು ಬತ್ತಿ ಕೊಡುವುದು, ನಮ್ಮನೆ ಇದರಲ್ಲೆಲ್ಲ ತಯಾರಾದವನೇ ಮತ್ತೆ ಅಭಿಮನ್ಯು ಮಾಡಲಿಕ್ಕೆ ಬರುವುದಲ್ವಾ? ಆವಾಗ ಇದರದೆಲ್ಲ ಕಲಿತು ಬಂದಲ್ಲಮ್ಮ. ಈಗಾಗಲ್ಲ, ನೇರವಾಗಿ ಬರೋದು ಅಭಿಮನ್ಯುಗಲ್ವಾ? ಸಮಸ್ಯೆ ಅದು ಅಂತ. ಎನರ್ಜಿ ತುಂಬ ಬೇಕು ಅಂತ, ಅದ್ರ ಬಗ್ಗೆ ಒಂದು ಎನರ್ಜಿ, ಒಂದು ದೈಹಿಕವಾದ ಶಕ್ತಿ ದೇವರು ಕೊಡಬೇಕು ಅವರಿಗೆ. ಅದು ಎಲ್ಲರಿಗೂ ಬರುವುದಿಲ್ಲ. ಈಗ ಯಕ್ಷಗಾನದಲ್ಲಿ ವೇಷ, ನೀವು ನನ್ನ ಸಂದರ್ಶನ ಮಾಡ್ತಾ ಇದ್ದೀರಿ, ನೀವೆಷ್ಟು ಪ್ರಯತ್ನ ಮಾಡಿದ್ರು ನನ್ನಾಗಿ ವೇಷ ಮಾಡಲಿಕ್ಕೆ ನಿಮಗೆ ಸಾಧ್ಯ ಉಂಟಾ? ನಿಮಗೆ ಅದು ಕೊಡಲಿಲ್ಲ, ಹಾಗೆಂತ ನೀವು ಮಾಡಿದ್ದನ್ನು ನನಗೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಒಬ್ಬೊಬ್ಬರಿಗೆ ದೇವರು ಒಂದೊಂದು ವಿಭಾಗ ಕೊಟ್ಟಿರ್ತಾರೆ. ಅದಕ್ಕೆ ಸರಿಯಾದ, ಈಗ ಶ್ರೀಧರ ಭಂಡಾರಿ ಅಭಿಮನ್ಯುಗೂ ಅಂತಲೇ ಹುಟ್ಟಿದ ಹಾಗೆ ಅಂತ ಹೇಳ್ತಾ ಇದ್ರಿ ಎಲ್ಲರೂ. ಅವರು ಏನು ಮಾಡದಿದ್ರು ಅದು ನಿಂತರೆ ಬಂದು ಅಭಿಮನ್ಯು, ಅವರ ದೇಹ ಪ್ರಕೃತಿ ಆಗಿತ್ತು. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಇದು ಕೊಟ್ಟಿರ್ತಾರೆ. ಈಗ ನಾನು ಕಿರೀಟ ವೇಷ ಮಾಡಿದರೆ ಆಗ್ತದಾ? ಈಗ ಹೇಳಿದ್ವಿ ಅದೇ. ಈಗ ಶೆಟ್ಟಿಗಾರರು ಪುಂಡು ವೇಷ ಮಾಡಿದರೆ ಆಗ್ತದಾ? ಯಕ್ಷಗಾನಕ್ಕೆ ಅವರವರ ಇದಕ್ಕೆ ದೇವರೊಂದು ಅವರವರನ್ನು ನೇಮಕ ಮಾಡಿದ್ದಾರೆ. ಗಾಡ್ ಗಿಫ್ಟ್, ಅದು ದೇವರದೇ. ಅದನ್ನು ನಾವು ಉಪಯೋಗ ಮಾಡಿಕೊಳ್ಳುವಲ್ಲಿ ನಾವು ಜಾಗೃತರಾಗಿ ಇರಬೇಕು. ಹೆಲ್ತ್ ಆಗಲಿ ಯಾವುದಾದ್ರೂ ಸ್ವಲ್ಪ ನಾವು ಜಾಗೃತ ಮಾಡಿದಷ್ಟು ಸ್ವಲ್ಪ ಮುಂದೆ ಹೋಗ್ತೇವೆ, ಜಾಗೃತ ಮಾಡದಿದ್ದರೆ ಬೇಗ ಮುಗಿತದೆ ಅಂತ ಲೆಕ್ಕ. ಸದ್ಯ ಅಂದರೆ ಈಗ ಕಾಲಮಿತಿ ಮತ್ತು ಪೂರ್ಣ ಯಕ್ಷಗಾನ ಸ್ವಲ್ಪ ತಾಕಲಾಟ ಪೀಕಲಾಟ ಇದೆಲ್ಲ ಉಂಟು. ಹೌದು. ಕಲಾವಿದರ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು? ಅಭಿಮಾನಿಗಳಂದ್ರೆ ಈಗ ನೋಡೋರು, ಅವರ ದೃಷ್ಟಿಯಲ್ಲಿ ಅವರಿಗೊಂದು ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ನಿಮ್ಮ ದೃಷ್ಟಿ ಹೇಗೆ? ಇಡೀ ರಾತ್ರಿ ಆಟ ಕಲಾವಿದರಿಗೆ ಒಳ್ಳೆಯದು. ಯಾಕೆಂದರೆ ನಿರ್ದಿಷ್ಟವಾದ ಸಮಯ ಇರ್ತದೆ ನಮಗೆ. ನಾವು ಮನೆಗೆ ಹೋಗಲಿ, ನಿದ್ದೆ ಮಾಡಲಿ, ನಮ್ಮದು 10 ಗಂಟೆಗೆ ಆಟ ಶುರು, ನನ್ನ ವೇಷ ಹೋಗಿ 2 ಗಂಟೆ ನಿದ್ದೆ ಆಗ್ತದೆ, ಇದಾಗ್ತದೆ. ಕಾಲಮಿತಿಂತಾದರೆ ಈಗ ನೀವು ನೋಡ್ತೀರಲ್ಲ, ಒಂದದು. ಎರಡನೇ, ಕಾಲಮಿತಿ ಪ್ರೇಕ್ಷಕರಿಗೆ ಒಳ್ಳೆಯದು. ಅವರಿಗೆ ರಾತ್ರಿ 12, ಯಾಕೆಂದರೆ ಬೆಳಿಗ್ಗೆವರೆಗೆ ಮಾಡಿದರೆ ಮತ್ತೆ ಯಾರು ಇರುವುದಿಲ್ಲ 12 ಗಂಟೆದ ಮೇಲೆ. ಅವರಿಗೆ ಪ್ರೇಕ್ಷಕರಿಗೆ ಕಾಲಮಿತಿ ಒಳ್ಳೆಯದು, ಕಲಾವಿದರಿಗೆ ಬೆಳಗಿನವರೆಗೆ ಆಟ ಒಳ್ಳೆಯದು, ಆರೋಗ್ಯ ಉಳಿಸಿಕೊಳ್ಳಲಿಕ್ಕೆ. ನೋಡಿ, ನಮಗೆ ಈಗ ಊಟಕ್ಕೆ ಸಮಯ ಇರುವುದಿಲ್ಲ. ಒಂದು ದಿನ 8 ಗಂಟೆಗೆ ಊಟ ಮಾಡ್ತೇವೆ, ಒಂದಿನ 6 ಗಂಟೆಗೆ ಊಟ ಮಾಡ್ತೇವೆ, ಒಂದಿನ 12 ಗಂಟೆಗೆ ಊಟ ಮಾಡ್ತೇವೆ, ಒಂದಿನ 1 ಗಂಟೆ. ನಮಗೆ ಈ ಸಮಸ್ಯೆ ಇರ್ತದೆ. ಕಲಾವಿದರ ದೃಷ್ಟಿಯಲ್ಲಿ ಇಡೀ ರಾತ್ರಿ ಆಟ ಒಳ್ಳೆಯದು ಅಂತ, ಅದಕ್ಕೆ ಒಂದು ನಿಗದಿ ಅಂತ ಇರ್ತದೆ ಅಂತ. ರಾತ್ರಿ 9 ಗಂಟೆಗೆ ಪೂಜೆ, 10 ಗಂಟೆಗೆ ಪ್ರಸಂಗ ಶುರು,
ಮತ್ತು ಇಂಥ ಪ್ರಸಂಗ ಇಷ್ಟೇ ಹೊತ್ತಿಗೆ ಹೋಗ್ತದೆ, ನನ್ನ ವೇಷವು ಇಷ್ಟು ಹೊತ್ತು ಆರಾಮ ಅವನು ನಿದ್ದೆ ಮಾಡಿರ್ತಾನೆ, ಆರೋಗ್ಯ ಚಂದ ಇರ್ತದೆ ಅವನಿಗೆ. ಈಗ ದಿವಾಕರ್ ಅವರಿಗೆ ಇಷ್ಟು 28 ವರ್ಷ 29 ವರ್ಷ 29ನೇ ವರ್ಷ ತಿರುಗಾಟ ತುಂಬ ಮನಸ್ಸಿಗೆ ಖುಷಿ ಕೊಟ್ಟ ಒಂದು ಪಾತ್ರ, ಒಂದು ಎರಡು ನಿಮ್ಗೆ ತುಂಬ ಅಷ್ಟು ಎಲ್ಲ ಪಾತ್ರಕ್ಕೆ ಇಷ್ಟಪಟ್ಟೆ ಮಾಡ್ತೀರಿ ನೀವು, ಅದರಲ್ಲಿ ಏನೋ ಡೌಟ್ ಇಲ್ಲ. ಖುಷಿ ಕೊಟ್ಟ ಪಾತ್ರ ಯಾವುದು? ಅಭಿಮನ್ಯು. ಅಭಿಮನ್ಯು ನನಗೆ ಎಷ್ಟು ಅನಾರೋಗ್ಯ ಇದ್ದರು ಅದನ್ನು ಮಾಡಿ ನಾನು ಒಳಗೆ ಬಂದ ಕೂಡಲೇ ನನ್ನ ಆಯಾಸ ಉಂಟಲ್ಲ, ಆದರೆ ಈಗ ನಿನ್ನೆ ಮೊನ್ನೆ ಇಲ್ಲಿ ಮಾಡಿದೆ, ಅವ್ರು ಹೇಳಿದರು ಏನು ಮಾಡಿದೆ ಅಷ್ಟು ಹೇಳಿದ ಕೂಡಲೇ ನನ್ನ ಆಯಾಸ ಎಲ್ಲ ಹೋಗಿ ಆಯ್ತು ಅಲ್ಲಿಗೆ. ನನಗೆ ಅದರಲ್ಲಿ ಸಿಕ್ಕಿದ ಕ್ರೆಡಿಟ್ ಮತ್ತು ಯಾವುದರಲ್ಲಿ ಸಿಕ್ಕಲಿಲ್ಲ. ಹಾಗೆ ರಕ್ತರಥ ಅಶ್ವತ್ಥಾಮ ಅದು ಬಿಟ್ಟರೆ ಅದು. ಮತ್ತು ಉಳಿದ ವಿಷಯ ಉಂಟು, ಕೃಷ್ಣ ಉಂಟು, ರಾಧಾ ವಿಲಾಸದ ಕೃಷ್ಣ. ರಕ್ತರಾತ್ರಿ ಅಶ್ವತ್ಥಾಮಗೆ ನೀವೇ ಸ್ವಲ್ಪ ಹೊಸ ಟಚ್ ಅಲ್ಲ, ಒಂದು ಆ ಒಂದು ಆಕರ್ಷಣೆ ಜಾಸ್ತಿ, ಒಂದು ಅಬ್ಬರ ಬರೋದಕ್ಕೆ ಕಾರಣ ನೀವು ಅಂತ. ನಾನೇ ಮಾಡಿದ್ದೆ ಅದನ್ನು ಮಾಡಲಿಕ್ಕೂ ಕಾರಣ ಯಾರು ಅಂತ ಕೇಳಿದರೆ, ಆ ರಕ್ತರಾತ್ರಿ ಪ್ರಸಂಗ ಎಡನೀರಿನಲ್ಲಿ ಶಬರಾಯ ಭಾಗವತರು ಆ ಪದ್ಯಕ್ಕೆ ಕೂತ್ಕೊಳ್ತಾ ಇದ್ರು. ಆವಾಗ ಆ ಎಡನೀರು ಮೇಳದಲ್ಲಿ 3 ಜನ ಭಾಗವತರು, ಅಮ್ಮಣ್ಣೆಯರು, ಶಬರಾಯರು, ಪದ್ಯಾಣ ಗಣಪತಿ ಭಟ್ರು. ಶಬರಾಯರು ಈ ಸಟ್ಟಿಗೆ ಮಾಡೋದ್ರಲ್ಲಿ ಬಹಳ ನಿಸ್ಸಿಮ, ಬಡಗಿನಲ್ಲಿದ್ದವರು. ಈ ಹಿಂದೆ ಆಗ್ತವಲ್ಲ ಈಗ ಬಡಗಿನಾಗೆ ನಾನು ಅಶ್ವತ್ಥಾಮನಿಗೆ ಇದನ್ನು ನೀನು ಹಾಕು ಅಂತೇಳಿ ತೋರಿಸಿಕೊಟ್ಟವರು, ಪ್ರಥಮದಲ್ಲಿ ಹಾಕಿದವ ನಾನು, ಅದರಿಂದ ಮತ್ತೆ ಚಂದ್ರ ಹಾಕಿದ, ಈಗ ಎಲ್ಲರೂ ಹಾಕ್ತಾರೆ. ಅದರಿಂದ ಮೊದಲು ತೆಂಕಿನಲ್ಲಿ ಕಚ್ಚೆ ಮಾತ್ರ, ಕಚ್ಚೆ ಹಾಕಿ ಗೀಸು ಕಟ್ಟಿ ಮಾಮೂಲು, ಗಡ್ಡೆ ಕೂಡ ಕಟ್ತಾ ಇರಲಿಲ್ಲ. ಈಗ ಗಡ್ಡೆ ಕಟ್ಟಿ ಒಂದು ಸ್ವಲ್ಪ ಅದನ್ನು ಅಂದರೆ ರಕ್ತರಾತ್ರಿ ಆದ ಕಾರಣ ಸ್ವಲ್ಪ ವಿಲನ್ನಾಗಿ ನಾವು ಮಾಡ್ತೇವೆ ಅದನ್ನಷ್ಟೇ. ಈಗ ಪ್ರೆಸೆಂಟ್ ಏನಂದರೆ, ಮೊದಲೆಲ್ಲ ನಿಮಗೆ ಜನರ ಬಾಯಿಯಿಂದ ಹೋಗಿ ನಿಮ್ಮ ಪ್ರಚಾರ ಇದೆಲ್ಲ ಆಗೋದು, ಬಟ್ ಈಗದ ಕಾಲ ಹಾಗೆಲ್ಲ ಕೈಯಲ್ಲಿ ವಾಟ್ಸಪ್ಪು, ಫೇಸ್ಬುಕ್ಕು, ಟಕ್ 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 ಯೂಟ್ಯೂಬ್ ಎಲ್ಲ ರೆಕಾರ್ಡ್ ಮಾಡಿ ಹಾಕೋದು. ಇದರಿಂದ ನಿಮಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಕಲಾವಿದರಿಗೆ ಹೊಡೆತವ ಲಾಭವ ಹೇಗೆ? ಅದರಲ್ಲಿ ಎರಡೂ ಉಂಟು. ನಾನು ಹೇಳುದಿದ್ರೆ ಯಾರಿಗಾದರೂ ಅಷ್ಟೇ, ಈ ಸಂದರ್ಶನದಲ್ಲಿ ನಾನು ಹೇಳುವುದಿಷ್ಟೇ, ದಿವಾಕರ್ ರೈ ಸಂಪಾಜೆ ಒಂದು ಕಲಾವಿದನಾಗಿ ನನ್ನ 29 ವರ್ಷ ತಿರುಗಾಟದ ಅನುಭವದಲ್ಲಿ, 29 ವರ್ಷದ ತಿರುಗಾಟದಲ್ಲಿ ಅಂತ ಹೇಳಿದರೆ ಆವಾಗ ಮೊಬೈಲ್ ಇರಲಿಲ್ಲ, ಅದು ಬಿಡಿ, ಅಂತ ಈಗ ಒಂದು 10 ವರ್ಷದಿಂದ ಈಚೆಗೆ ನಾನು ಹೇಳ್ತೇನೆ, ಕಲಾವಿದನ ಅಭಿಮಾನಿಗಳು ಯಾರು ಆಗಬಾರ್ದು, ಅವನ ವೇಷದ ಅಭಿಮಾನಿಗಳಾಗಬೇಕು ಅವರು. ದಿವಾಕರಯ್ಯ ಅಭಿಮಾನಿ ಆಗಬಾರ್ದು, ದಿವಾಕರಯ್ಯ ವೇಷದ ಅಭಿಮಾನಿಗಳಾಗಬೇಕು. ಆವಾಗ ವಿಮರ್ಶೆ ಸರಿ ಇರ್ತದೆ. ಅಲ್ಲಿ ದಿವಾಕರಯ್ಯ ಅಭಿಮಾನಿಯಾಗಿ ಅವರು ವಿಮರ್ಶೆ ಬರೆದ್ರೆ ಅವನ ವೈಯಕ್ತಿಕ ನೋಟ ಇಟ್ಟುಕೊಂಡವರು ಬೇರೆ ವಿಷಯ ಬರೀತಾರೆ. ಅವನ ರಂಗದಲ್ಲಿ ಹೇಗಿದ್ದಾನೆ ಅಂತ ಅವರು ರಂಗದಲ್ಲಿ ದಿವಾಕರಯ್ಯ ಏನು ಮಾಡಿದ್ದಾನೆ ಇವತ್ತು, ಅಭಿಮಾನಿ ಮಾಡಿದ ಅಂದಾಗ ಅದಕ್ಕೆ ಕಮೆಂಟ್ ಮಾಡಬೇಕು ಅವ್ರು. ನಿಜವಾಗಿ ದಿವಾಕರಯ್ಯ ವೇಷದಿದ್ದು ಎಲ್ಲಿಗೆ ಹೋದ, ಹೋಟ್ಲಿಗೆ ಹೋದನಾ, ಊಟದಿಂದನಾ, ಅಥವಾ ಅಲ್ಲಿ ಮಾತಾಡಿದನಾ, ಅಲ್ಲಿ ಸಭೆಯಲ್ಲಿ ಕೂತ್ಕೊಂಡಿದ್ದಾನ, ಅದು ನನ್ನದು ಪರ್ಸನಲ್ಲು. ನಮಗೆ ಸ್ವಾತಂತ್ರ್ಯ ಇಲ್ವ ವೇಷ ತೆಗೆದ ಮೇಲೆ? ಈಗ ನೀವು ಇದನ್ನು ಮತ್ತು ನಮಗೆ ಜೀವನ ಇಲ್ವಾ? ನಮಗೆ ಎಷ್ಟು ಜನ ಬರ್ತಾರೆ, ನಮ್ಮ ಫ್ಯಾಮಿಲಿ ಇರ್ತಾರೆ. ಈಗ ಉದಾಹರಣೆ ನನ್ನ ಸಂಬಂಧಿಕರು ಬರ್ತಾರೆ, ವೇಷ ತೆಗೆದು ಕೂಡಲೇ ಹೇಳ್ತಾರೆ ನಾವು ಹೋಗು ಮನೆಗೆ ಅಂತ. ನಾನು ಹೊರಟಿಗೆ ಹೋಗೋ ಯಾರೋ ಒಬ್ಬ ನೋಡಿ ಹೇಳ್ತಾನೆ ವೇಷ ತೆಗ್ತೀರ ರೈಟ್ ಹೋಗಿರ್ತೀರಿ ಅಂತ ಕಮೆಂಟ್ ಆಗ್ತಾನೆ ನಾಳೆ. ಅದು ಸರಿಯಾ? ಅವರಿಗೆ ಬೇಕಾದ 4 ಕಂಬದೊಳಗೆ ವಿಮರ್ಶೆ ಮಾಡಬೇಕು. ಅದು ಒಳ್ಳೆಯ ವಿಮರ್ಶೆ ಅಂತಂದರೆ ಕಲಾವಿದನಾದ ತಗೊಳ್ಳೇಬೇಕು, ವೈಯಕ್ತಿಕವಾಗಿ ವಿಮರ್ಶೆ ಮಾಡಬಾರ್ದು ಅಂತ ಹೇಳುದು ನಾನು, ಅಲ್ವಾ? ಕೊನೆಯದಾಗಿ ನಾನು ಹೇಳುವುದು ಅಂತ ಹೇಳಿದರೆ, ಇನ್ನು ಮುಂದೆ ಬೆಳೆಯುವ ಕಲಾವಿದರಿಗೆ ನಾನು ಹೇಳುವುದು ಒಂದಿಷ್ಟೇ, ಯಾವುದೇ ಪಾತ್ರಗಳು ಮಾಡುವಾಗ ಅದರ ಪೂರ್ವ ಅಪರ
ಇದನ್ನು ತಿಳಿದು ರಂಗಕ್ಕೆ ಬರಬೇಕು ಅವರು. ಇಲ್ಲದಿದ್ದರೆ ರಂಗದಲ್ಲಿ ಎದುರಿಗೆ ಯಾರು ಬರ್ತಾರೆ ಅಂತೇಳಿ ಗೊತ್ತಾಗೋದಿಲ್ಲ. ವಾಸುದೇವ ರಂಗ ಭಟ್ರಂಥವರು ಎದುರಿಗೆ ನಿಂತರೆ ಅವರೊಂದು ಪ್ರಶ್ನೆ ಕೇಳಿದರೆ ಈ ಮಕ್ಕಳು ಏನು ಮಾಡ್ಯಾರು? ಅದಕ್ಕೆ ನಾನು ಹೇಳೋದು ಅಂದರೆ ಅಭಿಮನ್ಯು ಆಗಲಿ ಸಾರಥಿ ಆಗಲಿ, ಸಾರಥಿ ಆದರೂ ಅಷ್ಟೇ. ಸಾರಥಿ ಅಂತ ಹೇಳಿದ್ರೆ ಅವನ ಹೆಸರು ಏನಿಂತ ಮಕ್ಕಳಿಗೆ ಗೊತ್ತಿಲ್ಲ. ಸಾರಥಿ ಅಂತ ಗೊತ್ತುಂಟು ಅಭಿಮನ್ಯುದು. ಸಾರಥಿಗೆ ಸೌಮಿತ್ರಿ ಅಂತ ಒಂದು ಹೆಸರು ಉಂಟು ಅಂತ ಗೊತ್ತಿಲ್ಲ ಅಂತ. ಈಗ ಅಭಿಮನ್ಯು ಮಾಡಿದಾಗ ಕೇಳಿದರೆ ನಿನ್ನ ಹೆಸರು ಏನು ಅಂತ ಕೇಳಿದರೆ ಅದನ್ನು ಪೂರ್ವ ಅಪರ ಇದನ್ನು ತಿಳಿದು ರಂಗಕ್ಕೆ ಬನ್ನಿ ಮಾಡಿ ಮತ್ತೆ ಆಲ್ಟ್ರೇಷನ್ ಮಾಡಿ. ಆದರೆ ಈ ಪರಂಪರೆಗೆ ಒಂದು ತೊಡಕಾಗದಾಗೆ ಈಗ ನಾವು ಕೂಡ ಆಲ್ಟ್ರೇಷನ್ ಮಾಡಿದ್ದೇವೆ. ಆದರೆ ಅದರ ಪೂರ್ವವನ್ನು ಅದರ ಮೂಲ ಬಿಡಬಾರ್ದು. ಹಾಂ, ಅದರ ಮೂಲ ಬಿಡಬಾರ್ದು ಅಂತ. ಒಟ್ಟು ಏನಾದರೂ ಮಾಡೋದಲ್ಲ, ಸರ್ಕಸ್ ಡ್ಯಾನ್ಸ್ ಇದೆಲ್ಲ ಮಾಡಬಾರ್ದು ಅಂತ ಹೇಳೋದಷ್ಟೇ. ಅಭಿಮಾನಿ ಅಂದ್ರೆ ಎಲ್ಲ ನಿಮ್ಮ ಪ್ರಯತ್ನ ದೇವರದ ಎಲ್ಲ ಇದ್ರು ಅಭಿಮಾನಿಗಳ ಒಂದು ಸಪೋರ್ಟ್ ನಿಮ್ಗೆ ಬೇಕು, ಇರ್ದೇ ಇರ್ತದೆ ಖಂಡಿತ. ಕೊನೆಯದಾಗಿ ಅಭಿಮಾನಿಗಳಿಗೆ ಹೇಳಿ ಅಲ್ಲ, ಎಲ್ಲ ಅಭಿಮಾನಿಗಳಷ್ಟೇ ಹೇಳೋದು. ದಿವಾಕರ್ ರೈ ನನಗೆ ಅಭಿಮಾನಿಗಳೇ ಯಕ್ಷಗಾನದಲ್ಲಿ ಬಹಳ ಕಡಿಮೆ. ಎಲ್ಲ ಕಲಾವಿದರಿಗೆ ನಾನು ಪ್ರತಿಯೊಂದು ಸಂದರ್ಶನದಲ್ಲಿ ಹೇಳ್ತೇನೆ. ಯಾಕೆಂದರೆ ನನ್ನದೊಂದು ಸ್ವಭಾವ ಯಾಕೆ ಅಂತ ಗೊತ್ತಿಲ್ಲ, ಅದನ್ನು ನನಗೆ ಇನ್ನೂ ತಿದ್ದಿಕೊಳ್ಳಿಕ್ಕೆ ಆಗಲಿಲ್ಲ. ಅದನ್ನು ಈಗ ನೀವೇ ನಿನ್ನೆ ಹೇಳಿದಿರಲ್ಲ, ನಾನು ನಿಮಗೆ ನಿನ್ನೆ ಸಿಕ್ಕಲಿಲ್ಲ, ನಾನು ಅದನ್ನು ಕಾಯುವುದಿಲ್ಲ ಅಂತ. ನನ್ನದೊಂದು ಹೀಗೆ, ನನ್ನ ವೇಷ ಆಯಿತು, ನಾನು ಹೀಗೆ, ನಾನು ಇಲ್ಲಿಗೆ ಹೋಗ್ಬೇಕು ಹೀಗೆ. ಮತ್ತು ಯಾರಾದರೂ ಬಂದು ಕೆಲವು ಜನ ನಮಸ್ಕಾರ ಕೊಡ್ತಾರೆ ನನಗೆ, ನಾನು ಕೊಡ್ತೇನೆ. ಹಾಗೆ ನಾನು ಯಾರು ಅಂತ ಅವ್ರ ಹತ್ರ ಕೇಳುವುದಿಲ್ಲ, ಅವರು ನಾನು ಇಂಥವಂತ ಹೇಳುವುದಿಲ್ಲ, ಅವರು ಅವರಷ್ಟೇ ಹೋಗ್ತಾ ಇರ್ತಾರೆ. ಮತ್ತು ತುಂಬ ಜನ ಅಭಿಮಾನಿಗಳು ಸಭೆಯಲ್ಲಿ ನನ್ನನ್ನು ರಂಗದಲ್ಲಿ ಪ್ರೋತ್ಸಾಹ ಮಾಡ್ತಾರೆ. ನನ್ನ ಇದರಲ್ಲಿ ಬಂದು ಮಾತಾಡೋದಿಲ್ಲ ಅವರು, ನನ್ನ ಹತ್ರ ಮಾತಾಡಲಿಕ್ಕೆ. ಮತ್ತೆ ಯಾವಾಗಾದರೂ ನಿಮ್ಮನ್ನು ಮೊನ್ನೆ ಅಲ್ಲಿ ನೋಡಿದ್ದೇನೆ ಅಂತ ಹೇಳ್ತಾರೆ ಅಷ್ಟೇ. ಹಾಂ, ಯಾರು ಮಾತಾಡೋದಿಲ್ಲ ನನ್ನ ಹತ್ರ, ಅಲ್ಲಿ ಮಾತ್ರ ನೋಡ್ತಾರೆ. ಮತ್ತು ಕೆಲವು ಜನ ತುಂಬ ಜನ ಹೇಳಿದುಂಟು, ನಿಮ್ಮನ್ನು ಒಂದು ಚೌಕಿಯಲ್ಲಿ ನೋಡೋ ಒಂದು ದೊಡ್ಡ ಇದರಾಗೆ ಕಾಣ್ತೀರಿ ಮಾರ್ರೆ, ಒಂದು ಸಿಟ್ಟಿನಾಗಿದ್ದಾಗೆ ಕಾಣ್ತೀರಿ, ಮತ್ತು ನೀವು ಮಾತಾಡ್ತಿರೋ ಹತ್ರ ನಮಗೆ ಹೆದರಿಕೆ ಆಗ್ತದೆ. ಅದಕ್ಕೆ ನಾನು ಎಷ್ಟೋ ಜನ ನನ್ನ ಹತ್ರ ಮಾತಾಡಿ, ಈಗ ನೋಡಿ ಇವತ್ತು ಮಾತಾಡಿದ್ದೀನಿ, ನಾನು ಇಷ್ಟು ಫ್ರೀ ಇದ್ದೇನೆ, ನನ್ನ ನೋಡೋದು ಹಾಗೆ ಕಾಣ್ತದೆ ಅಂತ ಎಲ್ಲರಿಗೆ. ದಿವಾಕರ್ ರೈ ಅಭಿಮಾನಿ ಅಲ್ಲ, ದಿವಾಕರ್ ರೈ ವೇಷದ ಕಟ್ಟ ಅಭಿಮಾನಿಗಳು ಅವರು. ಅವರು ಎಲ್ಲಿದ್ದರೂ ಬರ್ತಾರೆ ನನ್ನ ವೇಷ ಇದ್ದರೆ, ಗೊತ್ತಾಯ್ತಾ? ಅವರು ನಿಜವಾದ ನನಗೆ ಬೇಕಾದಂಥ ಅಭಿಮಾನಿಗಳು. ಸುಮ್ಮನೆ ಬಂದು ಅಲ್ಲಿ ಬೊಬ್ಬೆ ಹಾಕಿ ಬಾರಿ ಲೈಕ್ ಮಾಡ್ತಿದ್ದೆ ಅಂಥ ಅಭಿಮಾನಿಗಳು ನಾನು ಯಾವತ್ತೂ ನಾನು ನಿರೀಕ್ಷೆ ಮಾಡುವುದೂ ಇಲ್ಲ. ಸರಿಯಾಗಿ ವಿಮರ್ಶೆ ಮಾಡಿದ್ದನ್ನು ಒಳ್ಳೆಯದಂತ ಒಪ್ಪಿಕೊಳ್ಬೇಕು, ಹಾಳಾದರೆ ಹಾಳು ಅಂತ ಹೇಳಬೇಕು. ಅಂಥ ಅಭಿಮಾನಿಗಳು ಇದ್ದರೆ ನಾನು ಯಾವತ್ತೂ ಅವ್ರ ಹತ್ರ ಮಾತಾಡ್ತೇನೆ. ಮತ್ತು ನಾನಾಗಿ ಯಾರ ಹತ್ರ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಮಾತಾಡಿದ್ರೆ ಸಾಕು, ಮತ್ತು ಅವನ ಮನೆಯನ್ನೇ ಇಡೀ ಇವರು ಬೋಳಿಸಿಕೊಂಡು ಬರ್ತಾರೆ ಅವರು. ನಾವು ಕೂಡ ಮಾತಾಡಲಿಕ್ಕೆ ಹೋಗೋ ನಮ್ಮನ್ನು ಆ ಕಲ್ಪನೆಯಲ್ಲಿ ನೋಡಬಾರ್ದು. ಅಂದರೆ ಆ ಜನ್ರೇಷನಲ್ಲಿ ನಾವು ಇಲ್ಲ, ನಮಗೀಗಂತ ಕಷ್ಟವೂ ಇಲ್ಲ. ಈಗ ನಾವು ನಮ್ಮ ವೇಷ ಮಾಡ್ತೇವೆ, ನಮ್ಮ ಸಂಭಾವನೆ ತಗೊಳ್ತೇವೆ, ನಾವು ನಮ್ಮ ಅಷ್ಟಕ್ಕೆ ಹೋಗ್ತಾ ಇದು. ಆವಾಗ ಅಭಿಮಾನಿಯಾಗಿ ಮಾತಾಡೋರು ಬಂದು, ಈಗ ನನ್ನ ಅಭಿಮಾನಿ ಅವರಲ್ವಾ, ಅವರು ನನ್ನ ಹತ್ರ ಮಾತಾಡಬೇಕು. ಏನು ಬೇಡ, ಒಂದು ನಮಸ್ಕಾರ ಕೊಟ್ಟು ನಾನು ಇಂಥವಂತ ಹೇಳಿದರೆ ಮತ್ತೆ ಅವ್ರು ಯಾವಾಗ ಬಂದರೂ ನಾನು ಮಾತಾಡ್ತೇನೆ ಅವ್ರ ಹತ್ರ. ಇವರು ದೂರದಿಂದ ನೋಡಿ ಹೋದರೆ ನಾವು ಏನು ಮಾಡಬೇಕು? ಅದಕ್ಕೆಲ್ಲ ಯಾರೇ ಆಗಿರಲಿ ವೇಷದ ಅಭಿಮಾನಿಗಳಾಗಿ ಅಂತ ಹೇಳೋದು. ಕಲಾವಿದನ ಅಭಿಮಾನಿ ಆಗಬೇಡಿ, ವೈಯಕ್ತಿಕವಾಗಿ ಪಾತ್ರದ ಅಭಿಮಾನಿಗಳಾಗಿ, ಯಾವುದೇ ಒಂದು ಪಾತ್ರ ನಿರ್ವಹಿಸಿದರೆ ಆ ವೇಷದ ಅಭಿಮಾನಿಗಳಾಗಿ ಅವರಿಗೆ ಸಹಕಾರ ಕೊಡಿ. ಕಷ್ಟ ಕಾಲದಲ್ಲಿ ಏನಾದರೂ ಕೇಳಿ, ಬೇಕಾದರೆ ಅವರಿಗೆ ನೆರವು ನಿಮ್ಮಿಂದ ಕೂಡ ಅಲ್ವಾ, ಅವರು ಕೇಳುವುದಲ್ಲ, ನೀವಾಗಿ ಕೇಳಿ. ಇಷ್ಟೇ ನನ್ನದು ಅವರಿಗೆ ಅಭಿಪ್ರಾಯ. ಅಭಿಮಾನಿಗಳಿಗೆ ನಾನು ಹೇಳುವುದಿಷ್ಟೇ, ವ್ಯಕ್ತಿಯ ಅಭಿಮಾನಿಗಳಾಗಬೇಡಿ, ವೇಷದ ಅಭಿಮಾನಿಗಳಾಗಿ, ಕಲೆಯ ಅಭಿಮಾನಿಗಳಾಗಿ. ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳಿಗೆ ದಿವಾಕರ್ ರೈಯ ಅನಂತ ಧನ್ಯವಾದಗಳು. ಇದರಲ್ಲಿ ಒಳ್ಳೆದಿದ್ದರೂ ಏನಾದರೂ ಕೆಟ್ಟದಿದ್ದರೂ ಕೆಟ್ಟದಿದ್ದರೆ ಅದನ್ನು ಬಿಟ್ಟುಬಿಡಿ, ಒಳ್ಳೆದಿದ್ದರೆ ಸ್ವೀಕರಿಸಿ. ಏನಾದರೂ ನಿಮಗೆ ಸಂದೇಶ ಕೊಡಬೇಕುದಿದ್ದರೆ ದಯವಿಟ್ಟು ನನಗೆ ತಿಳಿಸಿ.
ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.